ಹರೇ ಕೃಷ್ಣ. ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತಹ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಗುರುವಿನ ಕೃಪೆಯೊಂದಿಗೆ ಮಂಗಳಾಚರಣೆ ಮಾಡಿ ಪ್ರಾರಂಭ ಮಾಡೋಣ. ಎಲ್ಲರೂ ಕೂಡ ನನ್ನ ಜೊತೆಗೆ ಮಂಗಳಾಚರಣೆ ರಿಪೀಟ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ. 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 ಓಂ ಅಜ್ಞಾನತಿಮಿರಾಂಧಸ್ಯ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಲ ಪ್ರಭುಪಾದರಿಗೆ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ನಮಃ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ವಿಷ್ಣುಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ವೇದಾಂತ ಸ್ವಾಮಿನಿತೆ ನಾಮಿನೇ. ಸ್ವಾಮಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವಿ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ ಪಾಶ್ಚಾತ್ಯದೇಶಧಾರಿಣಿ. ನಾರಾಯಣ ವ್ಯಾಸದೇವ ಸರಸ್ವತಿಗೆ ಪ್ರಣಾಮಗಳನ್ನು ಅರ್ಪಿಸೋಣ. ನಾರಾಯಣಂ ನಮಸ್ಕೃತ್ಯ ನಾರಾಯಣ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತೀಂ ತತೋ ಜಯಮುದೀರಯೇತ್. ತತೋ ಜಯಮುದೀರಯೇತ್. ಭಗವದ್ಗೀತೆಯ ಮಹಾತ್ಮೆಯ ಒಂದು ಶ್ಲೋಕ. ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಧನ್ಯವಾದಗಳು. ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಶ್ರೀ ಗೌರ್ನಿತಾಯ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ್ ಕಿ ಜೈ. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ. ನಿನ್ನೆಯ ತರಗತಿಯಲ್ಲಿ ನಾವು 31ನೇ ಶ್ಲೋಕದಿಂದ 40ನೇ ಶ್ಲೋಕದವರೆಗೂ ತಿಳಿದುಕೊಂಡ್ವಿ.
ಸೊ ಇವತ್ತು 41ರಿಂದ 48 ಶ್ಲೋಕವರೆಗೂ ಕೇವಲ 8 ಶ್ಲೋಕವನ್ನ ನಾವು ಮಾಡೋಣ. ಎಲ್ರಿಗೂ ಇನ್ನೊಮ್ಮೆ ವಿನಂತಿ ಮಾಡ್ಕೊಳ್ತೀನಿ, ಎಲ್ರು ಕೂಡ ಅಲರ್ಟ್ ಆಗಿರಿ. ಆಲ್ಫಾಬೆಟಿಕಲಿ ಕೂಗೋದ್ರಿಂದ ನಿಮ್ಗೆ ಗೊತ್ತಾಗುತ್ತೆ ಯಾರು ನಮ್ದು ನೆಕ್ಸ್ಟ್ ಇದೆ ಅನ್ನೋದು. ಹಾಗಾಗಿ ನೆಕ್ಸ್ಟ್ ಇದ್ದವರು ರೆಡಿ ಪೊಸಿಷನ್ ನಲ್ಲಿ ಇರಿ. ಹೀಗಿದ್ರೆ ನಾವು ಹೆಚ್ಚು ಜನರಿಗೆ ಶ್ಲೋಕನ ಹೇಳಿಸ್ಲಿಕ್ಕೆ ಮತ್ತೆ ಅವ್ರು ಕಲ್ಕೊಳ್ಳಿಕ್ಕೆ ಅವಕಾಶ ಸಿಗುತ್ತೆ. ಇಲ್ಲ ಅಂತಂದ್ರೆ ಬೇಗ ಬೇಗ ಮತ್ತೆ ಸಮಯ ಇಲ್ಲ ಅಂತ ಬೇಗ ಹೋಗ್ಬೇಕಾಗತ್ತೆ. ಹಾಗಾಗಿ ದಯವಿಟ್ಟು ಎಲ್ರು ಕೂಡ ಸಹಕರಿಸಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2ರ 41ನೇ ಶ್ಲೋಕ. ವ್ಯವಸಾಯಾತ್ಮಿಕಾ ಬುದ್ಧಿಃ ಏಕೇಹ ಕುರು ನಂದನ ಬಹುಶಾಖಾ ಹ್ಯನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ. ವ್ಯವಸಾಯಾತ್ಮಿಕಾ ಬುದ್ಧಿಃ ಏಕೇಹ ಕುರು ನಂದನ ಬಹುಶಾಖಾ. ಇಲ್ಲಿ ಹೆನಂತಾಶ್ಚ, ಹೆನನ್ ಎರಡು ಬರುತ್ತೆ. ಹೆನಂತಾಶ್ಚ ಬುದ್ಧಯೋ, ಮತ್ತೆ ಅಲ್ಲಿ ಅವಗ್ರಹ ಇದೆ. ಇಲ್ಲಿ ಬಿಡಿಸಬಹುದು, ಇಲ್ಲ ಅಂದ್ರೆ ಕೂಡಿನೂ ಕೂಡ ಹೇಳ್ಬೋದು. ಬಿಡಿಸಿದಾಗ ಏನಾಗುತ್ತೆ, ಬುದ್ಧಯ ಅವ್ಯವಸಾಯಿನಾಂ ಅಂತ ಆಗತ್ತೆ. ಬುದ್ಧಯ ಅವ್ಯವಸಾಯಿನಾಂ ಅಂತ ಹೇಳಿ, ಇಲ್ಲಾಂದ್ರೆ ಬುದ್ಧಯೋ ವ್ಯವಸಾಯಿನಾಂ ಅಂತ ಹೇಳ್ಬೋದು. ಇದರ ಒಂದು ಅನುವಾದ ಇಲ್ಲಿ ದೃಢ ಸಂಕಲ್ಪದ ಕುರಿತಾಗಿ ಹೇಳ್ತಾ ಇರುವಂತದ್ದು. ವ್ಯವಸಾಯಿತಾತ್ಮಿಕ ಬುದ್ಧಿ ಅಂತಂದ್ರೆ ದೃಢ ಸಂಕಲ್ಪ ಇರುವವರ ಬುದ್ಧಿ ಕುರಿತಾಗಿ ಹೇಳ್ತಾ ಇರುವಂತದ್ದು. ಏಕೇಹ ಕುರುನಂದನ ಅಂತ ಅಂದ್ರೆ ಅದು ಒಂದೇ ಗುರಿ ಇರುತ್ತೆ. ಯಾರು ಈ ಮಾರ್ಗದಲ್ಲಿ ನಡೀತಾರೋ ಸೊ ಅವ್ರಿಗೆ ಬೇರೆ ಮಾರ್ಗ ಇರೋದಿಲ್ಲ. ಅವ್ರಿಗೆ ದೃಢ ಸಂಕಲ್ಪ ಇರುತ್ತೆ, ಅವ್ರಿಗೆ ಇದು ಒಂದೇ ಗುರಿ ಇರುತ್ತೆ. ಸೊ ಹಾಗೆ ಕುರುನಂದನನೇ. ಬಹುಶಾಖಾ ಹೆನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ. ಮತ್ತೆ ಯಾರು ದೃಢ ನಿಶ್ಚಯದಿಂದ ಇರೋದಿಲ್ವೋ, ಲಾಸ್ಟ್ಗೆ ಇದೆ ಬುದ್ಧಯೋ ಅವ್ಯವಸಾಯಿನಾಂ. ಅವ್ಯವಸಾಯಿನಾಂ ಅಂದ್ರೆ ದೃಢ ಸಂಕಲ್ಪ ಇಲ್ಲದೆ ಇರುವಂತವ್ರು. ಏನು ದೃಢ ಸಂಕಲ್ಪ ಇಲ್ಲ, ಬುದ್ಧಿ ಇಲ್ಲ, ಬುದ್ಧಿಯಲ್ಲಿ ದೃಢ ಸಂಕಲ್ಪ ಇಲ್ಲ. ಅವ್ರಿಗೇನಿರುತ್ತೆ, ಬಹುಶಾಖಾ ಹೆನಂತಾಶ್ಚ ಅಂದ್ರೆ ಅವ್ರಿಗೆ ಅವರ ಬುದ್ಧಿಗೆ ಅನೇಕ ಶಾಖೆಗಳಿರುತ್ತೆ. ಅಂತಂದ್ರೆ ಅವ್ರ ಬುದ್ಧಿ ಬೇರೆ ಬೇರೆ ಕಡೆ ಓಡುತ್ತೆ ಅಂತ ಹೇಳಿ. ಗುರಿ ಒಂದೇ ಇರೋರು ಬುದ್ಧಿ ಒಂದೇ ದೃಢ ಸಂಕಲ್ಪ ಇರುತ್ತೆ. ಬಹಳ ಒಂದು ಬೇರೆ ಬೇರೆ ಶಾಖೆ ಇರುವಂತಹ ಬುದ್ಧಿ ಇರೋರಾದ್ರೆ ಅವ್ರಿಗೆ ದೃಢ ಸಂಕಲ್ಪ ಇರೋದಿಲ್ಲ ಅಂತ ಹೇಳಿ ಹೇಳ್ತಾ ಇರುವಂತದ್ದು ಅರ್ಜುನನಿಗೆ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಲ್ಪ ಮಾತಾಜಿ. ಹರೇ ಕೃಷ್ಣ. ಅಲ್ಪ ಮಾತಾಜಿ ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆ ಮಾತಾಜಿ. ಹರೇ ಕೃಷ್ಣ ಕೇಳಿಸ್ತಾ ಇದೆ, ಮಾತಾಜಿ. ಕೇಳಿಸ್ತಾ ಹರೇ ಕೃಷ್ಣ ಮಾತಾಜಿ. ಶ್ಲೋಕ 41. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನ ಬಹುಶಾಖ ಹಣ್ಯನಸ್ತಾಚ್ಯ ಬುದ್ಧಯೋ ವ್ಯವಸಾಯಿನಾಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಂಬಿಕಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 41. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನ ಬಹುಶಾಖಾ ಹ್ಯನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ. ಹರೇ ಕೃಷ್ಣ. ಡಾಕ್ಟರ್ ಕೃಷ್ಣಮೂರ್ತಿ. ಹರೇ ಕೃಷ್ಣ ಮಾತಾಜಿ. ಓದ್ತೇನೆ. ಶ್ಲೋಕ 41. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನ ಬಹುಶಾಖಾ ಹ್ಯನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ. ನಂದಿನಿ ಮಾತಾಜಿ. ಮಾತಾಜಿ ಅನ್ಸೂಯ ಕರ್ದಿಲ್ಲ. ಮಾತಾಜಿ. ಹರೇ ಕೃಷ್ಣ. ಈಗ ಬಂದಿರಲ್ಲ ಮಾತಾಜಿ ನೀವು. ಅನುಸೂಯ ಮಾತಾಜಿ ಹೇಳಿ. ಇಲ್ಲ ಮಾತಾಜಿ ಯಾವಾಗಿಂದ ಬಂತು. ಶ್ಲೋಕ 41. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನಃ ಬಹುಶಾಖ ಅನ್ಯನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ. ಹರೇ ಕೃಷ್ಣ ಮಾತಾಜಿ. ನೀವು ಏಕೇಹೇ ಅಲ್ಲ, ಏಕೇಹ
ಮತ್ತೆ ಕುರುನಂದನ ಅಲ್ಲ, ಕುರುನಂದನ ಅಷ್ಟೇ ಇದೆ, ಅಲ್ಲಿ ವಿಸರ್ಗ ಇಲ್ಲ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಬಹುಶಾಖ ಅನ್ಯನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ. ಅನಂತಾಶ್ಚ ಅನಂತಾಶ್ಚ ಅನಂತಾಶ್ಚ. ಅನಂತಾಶ್ಚ. ಹರೇ ಕೃಷ್ಣ. ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ. ದಾಕ್ಷಾಯಿಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 41. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಬಹುಶಾಖಾಯನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ದೀಪಾ ಮಾತಾಜಿ. ಹರೇ ಕೃಷ್ಣ. ವ್ಯವಸಾಯಾತ್ಮಿಕಾ ಬುದ್ಧಿಃ ಏಕೇಹ ಕುರು ನಂದನ ಬಹುಶಾಖಾಹ್ಯನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಮಾತಾಜಿ ಗಾಯತ್ರಿ ಮಾತಾಜಿ. ನೆಕ್ಸ್ಟ್ ಓಕೆ, ಹೇಳಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಗಾಯತ್ರಿ ಅಂತ ಕರೆದ್ರ ಹೇಳಿ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನ ಬಹುಶಾಖ ಅನಂತಾಶ್ಚ ಬುದ್ಧಿಯೋ ವ್ಯವಸಾಯಿನಾಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ನೆಕ್ಸ್ಟ್ ಶ್ಲೋಕ ಹೋಗೋಣ. ಯಾವ್ದಾದ್ರು 41ನೇ ಶ್ಲೋಕದಲ್ಲಿ ನಿಮ್ಗೆ ಯಾರಿಗಾದ್ರೂ ಅನ್ಲಿಕ್ಕೆ ಗೊತ್ತಾಗೋದಿಲ್ವೋ ಅಥವಾ ಏನಾದ್ರು ಡೌಟ್ಸ್ ಇದ್ರೆ ಕೊನೆಗೆ ಹ್ಯಾಂಡ್ ರೈಸ್ ಮಾಡಿ ಡೌಟ್ ಕ್ಲಿಯರ್ ಮಾಡೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 42ನೇ ಶ್ಲೋಕ ಈಗ ನೋಡೋಣ. ಆಮೇಲೆ 43ನೇ ಶ್ಲೋಕ ನೋಡೋಣ. 42ನೇ ಶ್ಲೋಕ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ ವೇದವಾದರತಃ ಪಾರ್ಥ ನಾಣ್ಯದಸ್ತೀತಿ ವಾದಿನಃ. ನಾನು ಹೇಳ್ತೀನಿ ನೋಡಿ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ ವೇದವಾದರತಃ ಪಾರ್ಥ ನಾಣ್ಯದಸ್ತೀತಿ ವಾದಿನಃ. ಇಲ್ಲಿ ನಿಮ್ಗೆ ಯಾಮಿಮಾಂ ಎಲ್ಲನೂ ಕೂಡ ಇದಿದೆ. ಪ್ರವದಂತ್ಯ ವಿಪಶ್ಚಿತಃ ಅಂತ ಪ್ರವದಂತಿ ಅವಿಪಶ್ಚಿತಃ ಅಂತ 2 ಶಬ್ದ ಬರುತ್ತೆ. ಎರಡು ಹೇಳ್ಬೋದು. ಪ್ರವದಂತಿ ಅವಿಪಶ್ಚಿತಃ ಅಂತ ಹೇಳ್ಬೋದು, ಇಲ್ಲಾಂದ್ರೆ ಪ್ರವದಂತ್ಯ ವಿಪಶ್ಚಿತಃ ಕೂಡಿ ಹೇಳ್ಬೋದು. ವೇದವಾದರತಾಹ ಅಂತ ಹೇಳಿ ಕರೀತಾರೆ. ಇದು ಕೂಡ ನೀವು ಹಾಗೆ ಹೇಳ್ಬೇಕು. ನಾಣ್ಯದಸ್ತೀತಿ ಅಂತ ಹೇಳಿ, ಅಂದ್ರೆ ಇಲ್ಲಿ ಬಿಡಿಸಿದಾಗ ನ ಅನ್ಯತ್ ಅಸ್ತಿ ಅಂತ ಹೇಳಿ ಆಗುತ್ತೆ. ನ ಅನ್ಯತ್ ಅಸ್ತಿ ನಾಣ್ಯದಸ್ಥಿತಿ ವಾದಿನಃ ಅಂದ್ರೆ ವಾದಿಸುವವರು ಅಂತ ಇಲ್ಲಿ ಹೇಳ್ತಾರೆ. ಇದ್ರ ಅರ್ಥ ಏನು ಅಂತಂದ್ರೆ, ಯಾಮಿಮಾಂ ಪುಷ್ಪಿತಾಂ ವಾಚ ಅಂದ್ರೆ ಪ್ರವದಂತ್ಯ ವಿಪಶ್ಚಿತಃ ವೇದವಾದರತಃ. ವೇದವಾದರತಃ ಅಂತಂದ್ರೆ ವೇದಗಳ ಅನುಯಾಯಿ ನೆನೆಸ್ಕೊಂಡಂಥವ್ರು ಅಂತ. ಅವಿಪಶ್ಚಿತ ಅಂತ ಹೇಳ್ತಾರೆ, ಯಾಕಂದ್ರೆ ಅವರು ಅಲ್ಪಜ್ಞಾನಿಗಳು. ವೇದಗಳನ್ನ ತಿಳ್ಕೊಂಡಿದೀವಿ ಅಂತ ಹೇಳ್ತಾರೆ, ಆದ್ರೆ ಅವರು ಅಲ್ಪಜ್ಞಾನಿಗಳಾಗಿರ್ತಾರೆ. ಪೂರ್ಣತರನಾಗಿ ವೇದವನ್ನ ಅರ್ತಿರೋದಿಲ್ಲ. ಸೊ ಅವ್ರು ಏನ್ ಹೇಳ್ತಾರೆ, ಆ ವೇದಗಳಲ್ಲಿರುವಂತ ವಿಷಯವನ್ನ ತುಂಬಾನೇ ಸುಂದರವಾಗಿ ಹೂವಿನಂತೆ ಮಾತಾಡ್ತಾರೆ. ಆ ಮಾತುಗಳಿಗೆ ಜನರು ಏನಾಗ್ತಾರೆ, ಮೋಹಗೊಳ್ತಾರೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಸೊ ಯಾವ ಮಾತುಗಳು ಅನ್ನೋದನ್ನ ಮುಂದೆ ಕೊಡ್ತಾರೆ ಅಷ್ಟೇ. ಸೊ ಹೀಗೆ ಅಲ್ಪಜ್ಞಾನಿಗಳಾದವರು ವೇದಗಳಲ್ಲಿ ಇರುವಂತಹ ವಿಷಯಗಳನ್ನ ಅಲ್ಪವಾಗಿ ಅರಿತುಕೊಂಡು ಹೂವಿನಂತೆ ಅವುಗಳನ್ನ ಇತರರಿಗೆ ತಿಳಿಸ್ತಾರೆ. ಆ ಮಾತುಗಳನ್ನ ಕೇಳಿ ಜನರು ಮೋಹಿತಗೊಳ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇರುವಂತದ್ದು. ಮತ್ತೆ ಆ ವೇದಗಳಲ್ಲಿ ಏನ್ ಮಾತುಗಳಿದೆ ಅನ್ನೋದನ್ನ ನಾವು ನೆಕ್ಸ್ಟ್ ಶ್ಲೋಕದಲ್ಲಿ ನೋಡ್ತೇವೆ. ಅಲ್ಲಿವರೆಗೂ ನಿಮ್ ಶ್ಲೋಕ ಹೇಳಿ, ಕಂಟಿನ್ಯೂ ಮಾಡಿ. ಗೀತಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ ವೇದವಾದಾರತಃ ಪಾರ್ಥ ನಾಣ್ಯದಸ್ತೀತಿ ವಾದಿನಃ. ಹರೇ ಕೃಷ್ಣ. ಹರೇ ಕೃಷ್ಣ. ಗೀತಾ ಮಾತಾಜಿ ಹೇಳ್ತೀರಾ? ಹೇಳಾಯ್ತು. ಕೇಳಿಸ್ತಿಲ್ವಾ ಮಾತಾಜಿ? ಮಾತಾಜಿ ಯಾಮಿಮಾಂ ಪುಷ್ಪಿತಾಂ ವಾಚಾಂ
ಪ್ರವದ್ಯಂತ ವಿಪಶ್ಚಿತಃ ವೇದವಾತರದಾ ಪಾರ್ಥ ನಾಣ್ಯದಸ್ತೀತಿ ವಾದಿನಃ. ಹರೇ ಕೃಷ್ಣ ಕಮಲಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ ವೇದವಾದರತಾ ಪಾರ್ಥ ನಾಣ್ಯದಸ್ತೀತಿ ವಾದಿನಃ. ಹರೇ ಕೃಷ್ಣ, ವಂದನೆಗಳು. ಹರೇ ಕೃಷ್ಣ ಅನಂತ ಕುಲಕರ್ಣಿ ಪ್ರಭುಜಿ. ಅನಂತ ಕುಲಕರ್ಣಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಯಾಮಿಮಾಂ ಪುಷ್ಟಿತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ ವೇದವಾದರತಃ ಪಾರ್ಥ ನಾನದಸ್ತಿತಿ ವಾದಿನಃ. ಹರೇ ಕೃಷ್ಣ. ಹರೇ ಕೃಷ್ಣ ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ ವೇದವಾದಾರತಾ ಪಾರ್ಥ ನಾಣ್ಯದಸ್ತಿತವಾದಿನಃ. ನಾಣ್ಯದಸ್ತೀತಿ ವಾನದಸ್ತೀತಿ ವಾದಿನಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಸೌಮ್ಯಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 42. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ ವೇದವಾದಾರತಾ ಪಾರ್ಥ ನಾಣ್ಯದಸ್ತೀತಿ ವಾದಿನಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಕೃಷ್ಣ ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ ವೇದವಾದರತಃ ಪಾರ್ಥ ನಾಣ್ಯದಸ್ತೀತಿ ವಾದಿನಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಲಕ್ಷ್ಮೀ ಪ್ರಿಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಓದ್ತೀನಿ. ಯಾಮಿಮಾಂ ಪುಷ್ಟಿತಾಂ ವಾಚಂ ಪ್ರವದ್ಯಂತ ವಿಪಶ್ಚಿತಃ ವೇದವಾದರತಃ ಪಾರ್ಥ ನಾಣ್ಯದಸ್ತೀತಿ ವಾದಿನಃ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಪ್ರವದ್ಯಂತ ಅಲ್ಲ, ಪ್ರವದಂತ್ಯ ವಿಪಶ್ಚಿತಃ. ಮತ್ತೆ ಮಾತಾಜಿ ಇಲ್ಲಿ ನೀವು ಇನ್ನೊಂದೇನು ಹೇಳಿದ್ರಿ? ವೇದವಾದರತಾಹ ಅಂತ ಹೇಳ್ಬೇಡಿ, ಅಲ್ಲಿ ಅಲ್ಪವಾಗಿ ಹೇಳ್ಬೇಕು ನಾವು. ವೇದವಾದರಥ ಪಾರ್ಥ. ಇನ್ನೊಮ್ಮೆ ಹೇಳ ಮಾತಾಜಿ. ಬೇಡ, ಅದು 2ನೇ ಲೈನ್ ಹೇಳಿ, ಮಧ್ಯದಲ್ಲಿರೋದು. ಪ್ರವದ್ಯಂತ ವಿಪಶ್ಚಿತಃ. ಪ್ರವದ್ಯಂತ ಅಲ್ಲ, ಪ್ರವದಂತ್ಯ. ಸಾರಿ ಮತ್ತೆ. ಪ್ರವದಂತ್ಯ ವಿಪಶ್ಚಿತಃ ವೇದವಾದರತಃ ಪಾರ್ಥ. ಸರಿ ಸರಿ ಹೋಯ್ತಾ ಮಾತಾಜಿ? ಲೋಕಜೀವಿನಿ ಮಾತಾಜಿ. ಸರಿ ಬಂದಿದೆ. ನೆಕ್ಸ್ಟ್ ಹೋಗೋಣ ಮಾತಾಜಿ, ಒಂದ್ ನಿಮಿಷ. ನೆಕ್ಸ್ಟ್ ಹೇಳಿ ನೀವು. 43ನೇ ಶ್ಲೋಕ, ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2ರ 43ನೇ ಶ್ಲೋಕ. ಕಾಮಾತ್ಮಾನ ಸ್ವರ್ಗಪರಾಃ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯಗತಿಂ ಪ್ರತಿ. ಹೇಳ್ತೀನಿ. ಕಾಮಾತ್ಮಾನ ಸ್ವರ್ಗಪರಾಃ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯಗತಿಂ ಪ್ರತಿ. ಇಲ್ಲಿ ಹೇಳ್ತಾ ಇರುವಂತದ್ದು ಏನಂತ, ಯಾರು ಅಲ್ಪಜ್ಞಾನಿಗಳಾದವರು ವೇದಗಳನ್ನು ತಿಳ್ಕೊಂಡು ಇತರರಿಗೆ ಹೇಳ್ತಾರೋ ಅಂತ ಮಾತುಗಳಿಂದ ಮೋಹಿತಗೊಳ್ತಾರೆ ಅಂತ ಹಿಂದಿನ ಶ್ಲೋಕದಲ್ಲಿ ಇತ್ತು. ಹಾಗಾದ್ರೆ ವೇದಗಳಲ್ಲಿ ಇರೋದೇನು? ಅವ್ರ ಏನ್ ತಿಳ್ಕೊಂಡಿರ್ತಾರೆ? ವೇದಗಳಲ್ಲಿ ತುಂಬಾ ಇದೆ, ಅದೊಂದು ಸಾಗರದ ತರ. ಆದ್ರೆ ಕೆಲವೊಂದು ಕೊಳವೆಗಳು, ಬಾವಿಗಳು ಕೂಡ ಇದೆ. ಆ ಬಾವಿಗಳನ್ನಷ್ಟೇ ತಿಳ್ಕೊಳ್ತಾರೆ, ಬಾವಿಗಳಲ್ಲಿರುವಂತದ್ದಷ್ಟೇ ತಿಳ್ಕೊಳ್ತಾರೆ. ಆ ನೀರ್ ಎಷ್ಟಿರುತ್ತೋ ಅಷ್ಟು ಮಾತ್ರ ತಿಳ್ಕೊಳ್ತಾರೆ. ಅದ್ ಯಾವ ತರ ಇರುತ್ತೆ ಅಂದ್ರೆ, ಕಾಮಾತ್ಮಾನಃ ಅಂತಂದ್ರೆ ಈ ಇಂದ್ರಿಯ ತೃಪ್ತಿಗಳನ್ನ ಬಯಸುವವರು ಅಂತ ಕಾಮಾತ್ಮಾನಃ ಅಂತ ಕರೀತಾರೆ. ಸ್ವರ್ಗಪರಾಹ ಅಂತಂದ್ರೆ ಸ್ವರ್ಗವನ್ನ ಪಡೆಯುವಂತಹ ಆಸೆ ಉಳ್ಳವರು ಅಂತ. ಜನ್ಮ ಕರ್ಮ ಫಲಪ್ರದಾಂ ಅಂದ್ರೆ ಈ ಒಂದು ಉತ್ತಮ ಜನ್ಮ ನನಗೆ ಸಿಗ್ಲಿ, ಆಮೇಲೆ ಕಾಮ್ಯ ಕರ್ಮದ ಫಲ ನನಗೆ ದೊರಕ್ಲಿ ಅನ್ನುವಂತ ಉದ್ದೇಶ ಇರುವಂತವ್ರು.
ವಿಶೇಷ ಬಹುಲಾಂ ಅಂತ. ಹಾಗೆ ಇಂಥ ಒಂದು ವೈಭವ ಆಚರಣೆಗಳನ್ನ ಅವ್ರು ಬಯಸ್ತಾರೆ. ಭೋಗೈಶ್ವರ್ಯ ಗತಿಂ ಪ್ರತಿ, ಹೀಗೆ ಇಂಥ ಒಂದು ಐಶ್ವರ್ಯ ಸೀಮಂತಿಕೆಯನ್ನ ಇವರು ಬಯಸ್ತಾರೆ. ಹಾಗಾಗಿ ಭೋಗೈಶ್ವರ್ಯ ಗತಿಂ ಪ್ರತಿ ಅಂತ ಹೇಳಿ ಹೇಳ್ತಾ ಇರುವಂತದ್ದು, ಇವುಗಳನ್ನ ಬಿಟ್ಟು ಬೇರೆ ಏನು ಇಲ್ಲ ಅಂತ ಅವರು ತಿಳ್ಕೊಂಡಿರ್ತಾರೆ. ಸೊ ಹಾಗಾಗಿ ವೇದಗಳಲ್ಲಿ ಇಷ್ಟೇ ಇದೆ, ವೇದಗಳು ಇದನ್ನೇ ಹೇಳುತ್ತೆ, ಹಾಗಾಗಿ ಇದು ಬಿಟ್ಟು ಬೇರೆ ಏನು ಇಲ್ಲ ಅಂತ ಅನ್ಕೊಳ್ತಾರೆ ಅಂತ. ಸೊ ಅದಕ್ಕಾಗಿ ಪುಷ್ಪಿತಾಂ ವಾಚಂ ಅಂತ ಹೇಳಿ ಕರಿತಾ ಇರುವಂತದ್ದು. ಹೂವಿನಂತಹ ಮಾತುಗಳಿಗೆ ಮೋಹಿತಗೊಂಡು ಅವರು ಕೇವಲ ಅಶಾಶ್ವತವಾದದನ್ನ ಬಯಸ್ತಾರೆ ಅನ್ನೋದನ್ನ ಹೇಳ್ತಾ ಇರುವಂತದ್ದು. ಕಂಟಿನ್ಯೂ ಮಾಡಿ ಮಾತಾಜಿ. ಒಂದ್ ಸೆಕೆಂಡ್. ಹರೇ ಕೃಷ್ಣ. ಲೋಕಜೀವಿನಿ ಮಾತಾಜಿಯಿಂದ ಹೇಳ್ಬೇಕು. ಲೋಕಜೀವಿನಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 43. ಕಾಮಾತ್ಮನಃ ಸ್ವರ್ಗಪರಾಃ ಜನ್ಮ ಕರ್ಮ ಫಲ ಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಮನ್ಸಾ ರಮೇಶ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 43. ಕಾಮಾತ್ಮನ ಸ್ವರ್ಗ ಪರಾಹ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ. ಹರೇ ಕೃಷ್ಣ ಮಾತಾಜಿ. ಇದು ಕಾಮಾತ್ಮಾನ ಸ್ವರ್ಗ ಪರಾಹ. ಸರಿ, ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಂಜುಳಾ ಮಾತಾಜಿ. ಮಂಗ ಹರೇ ಕೃಷ್ಣ. ಸ್ವರ್ಗ ಪರಾಹ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ. ಹರೇ ಕೃಷ್ಣ, ಧನ್ಯವಾದಗಳು. ಹರೇ ಕೃಷ್ಣ. ಮನೋರಮಾ ಪ್ರಭು. ಹರೇ ಕೃಷ್ಣ. ಮನೋರಮಾ ಮಾತಾಜಿ. ಹರೇ ಕೃಷ್ಣ. ಮನೋರಮಾ ಮಾತಾಜಿ. ನಂದಿನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕಾಮಾತ್ಮಾನ ಸ್ವರ್ಗಪಾರಾ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ನೀವು ಸ್ವರ್ಗಪರ ಹೇಳುವಾಗ ಸ್ವರ್ಗಪರಾಹ ಅಂತ ಹೇಳ್ಬೇಕು ಒಂದು, ಇಲ್ಲಾಂದ್ರೆ ಸ್ವರ್ಗಪರ. ಸ್ವಲ್ಪ ಹ ಉಚ್ಚಾರಣೆ ಆಗ್ಬೇಕಲ್ಲಿ, ನಿಮ್ದು ಹ ಉಚ್ಚಾರಣೆ ಆಗ್ಲಿಲ್ಲ. ಕಾಮಾತ್ಮಾನ ಸ್ವರ್ಗಪರಾಹ. ಕಾಮಾತ್ಮಾನಃ ಸ್ವರ್ಗಪರಾಃ. ನಹ ಅನ್ನಂಗಿಲ್ಲ ಅಲ್ಲಿ. ಯಾವಾಗ ಮಧ್ಯದಲ್ಲಿ ಇರುತ್ತೋ, 8 ಅಕ್ಷರಗಳ ಮಧ್ಯದಲ್ಲಿ ಇರುವಾಗ ನಾವು ಹ ಉಚ್ಚಾರಣೆ ಮಾಡಂಗಿಲ್ಲ. ಕಾಮಾತ್ಮಾನಃ ಅಂತ ಹೇಳ್ತೀರಾ ನೀವು. ಕಾಮಾತ್ಮಾನಃ ಇಷ್ಟೇ ಬರ್ಬೇಕು. ಸ್ವರ್ಗಪರಾಹ ಎಂಡಲ್ಲಿ ಪೂರ್ಣ ಉಚ್ಚಾರಣೆ ಆಗ್ಬೇಕು. ಹರೇ ಕೃಷ್ಣ. ಪದ್ಮಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕಾಮಾತ್ಮಃ ಸ್ವರ್ಗಪರಾಃ ಕಾಮಾತ್ಮನಃ ಸ್ವರ್ಗಪರಾಃ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ. ಕರೆಕ್ಟ್ ಮಾತಾಜಿ. ಭೋಗೈಶ್ವರ್ಯ ಗತಿಂ ಪ್ರತಿ. ಭೋಗೈಶ್ವರ್ಯ ಗತಿಂ ಪ್ರತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಪುಷ್ಪಲತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 43. ಕಾಮಾತ್ಮಾನಃ ಸ್ವರ್ಗಪರಾಃ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸ್ನೇಹಾ ಮಾತಾಜಿ. ಸ್ನೇಹಾ ಮಾತಾಜಿ. ಶಿವಗಂಗಾ ಮಾತಾಜಿ.
ಅವರು ಅನ್ಸುತ್ತೆ. ಶಿವಗಂಗಾ ಶೋಭಾ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಕಾಮಾತ್ಮಾನ ಸ್ವರ್ಗಪರಾಹ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೇಶ್ವರ್ಯ ಗತಿಂ ಪ್ರತಿ. ಧನ್ಯವಾದಗಳು ಮಾತಾಜಿ. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ. ನೆಕ್ಸ್ಟ್ ಓಕೆ ಹೋಗೋಣ ಮಾತಾಜಿ. ಆಯ್ತು ಮಾತಾಜಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 44ನೇ ಶ್ಲೋಕ. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತಚೇತಸಾಂ ವ್ಯವಸಾಯಾತ್ಮಿಕಾ ಬುದ್ಧಿಃ ಸಮಾಧೌ ನ ವಿಧೀಯತೆ. ಇವಾಗ ಹೇಳ್ತೀನಿ ನೋಡಿ. ಭೋ ದೊಡ್ಡ ಭ ಇದೆ ಮತ್ತೆ ದೀರ್ಘ ಇದೆ. ಭೋಗೈ ಗಕ್ಕೆ ಐ ಒತ್ತಿದೆ, ಹಾಗಾಗಿ ಗೈ ಹೇಳ್ಬೇಕು. ಶಕ್ಕೆ ವ ಒತ್ತಿದೆ, ಶ್ವ ಹೇಳ್ಬೇಕು. ಭೋಗೈಶ್ವರ್ಯ ಯಕ್ಕೆ ಅರ್ಕಾವಳಿ ಇರೋದ್ರಿಂದ ಮೊದ್ಲು ರ ಹೇಳಿ ಆಮೇಲೆ ಯ ಹೇಳ್ಬೇಕು. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತಕ್ಕೆ ಒಟ್ಟ ಸುಳಿದೆ. ಸೊ ಹೃ ತಯಾಪಹೃತ ಚೇತಸಾಂ. ಇಲ್ಲಿ ಆಕ್ಚುಲಿ ನಾವು ಬಿಡಿಸಿದಾಗ ತಯಾ ಅಪಹೃತ ಅಂತ ಬರುತ್ತೆ. ಅಪಹೃತ ಚೇತಸಾಂ ಅಂತ. ತಯಾ ಅಪಹೃತ ಚೇತಸಾಂ ಅಂತ ಹೇಳಿ. ತಯಾ ಅಪಹೃತ ಅಂದ್ರೂ ನಡೆಯುತ್ತೆ, ತಯಾ ಅಪಹೃತ ಚೇತಸಾಂ ಅಂದ್ರೂ ನಡೆಯುತ್ತೆ. ವ್ಯವಸಾಯಾತ್ಮಿಕ ಬುದ್ಧಿ ಧೀ ಧಕ್ಕೆ ಈ ಅನ್ನುವಂಥ ಒಂದು ಸ್ವರ ಕೂಡಿರೋದ್ರಿಂದ ವಿಸರ್ಗ ಕೂಡ ಈ ಆಗತ್ತೆ. ಧೀಹಿ ಹ ಕೂಡ ಈ ಚಿಹ್ನೆ ಬರುತ್ತೆ. ಧೀ ದಿಹಿ ಬುದ್ಧಿಹಿ ಸಮಾಧೌ ನ ವಿಧೀಯತೆ. ಇದ್ರದೊಂದು ಅನುವಾದವನ್ನ ನೋಡ್ಕೊಂಡ್ ಬರೋಣ. ಭೋಗೈಶ್ವರ್ಯ ಪ್ರಸಕ್ತಾನಾಂ ಅಂದ್ರೆ ಭೋಗ ಐಶ್ವರ್ಯ ಅಂದ್ರೆ ಅತಿಯಾಗಿ ಭೌತಿಕ ಭೋಗಾಭಿಲಾಷೆ ಹೊಂದಿರುವಂಥವ್ರು, ಐಶ್ವರ್ಯಕ್ಕೆ ಆಸೆ ಪಡುವಂಥವ್ರು ಅವರು ಇಂತಹ ಪ್ರಾಪಂಚಿಕ ಸಂಪತ್ತಿಗೆ ಅಂಟ್ಕೊಂಡಿರ್ತಾರೆ. ಮತ್ತೆ ಯಾರು ಇಂತಹ ವಿಷಯಕ್ಕೆ ಅಂಟ್ಕೊಳ್ತಾರೋ ದಯಾಪಹೃತ ಚೇತಸಾಂ. ದಯಾ ಅಪಹೃತ ಅಂತಂದ್ರೆ ಸೊ ಇಂಥವ್ರು ಯಾರು ಈ ಭೋಗೇಶ್ವರ್ಯಕ್ಕೆ ಅಂಟ್ಕೊಂಡಿರ್ತಾರೋ ಅವರು ಚಿತ್ತಭ್ರಮಣೆ ಆಗಿರುತ್ತೆ. ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧವ ನ ವಿಧೀಯತೆ. ಸೊ ಇಂಥ ಚಿತ್ತ ಭ್ರಮಣೆ ಹೊಂದಿರೋರ್ಗೆ ಭಗವಂತನ ಭಕ್ತಿ ಸೇವೆಯಲ್ಲಿ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧವನ ವಿಧೀಯತೆ ಅಂತ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಸಮಾಧವ ಅಂತಂದ್ರೆ ನಿಯಂತ್ರಿತ ಮನಸ್ಸು. ಹೀಗೆ ದೃಢ ಸಂಕಲ್ಪದಲ್ಲಿ ನಿಯಂತ್ರಿತ ಮನಸ್ಸು ಇರೋದಿಲ್ಲ, ಅಥವಾ ಸಮವಾದ ಮನಸ್ಸು, ದೃಢ ಸಂಕಲ್ಪದ ಮನಸ್ಸು ಅವ್ರಿಗೆ ಬರೋದಿಲ್ಲ ಅಂತ ಹೇಳ್ತಾ ಇರೋ. ಹರೇ ಕೃಷ್ಣ. ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ ಮಾತಾಜಿ. ಫಸ್ಟ್ ನಾನು ಹೇಳ್ತೇನೆ. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾ ಅಪಹೃತ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿಃ ಸಮಾಧೌ ನ ವಿಧೀಯತೆ. ಹರೇ ಕೃಷ್ಣ ಮಾತಾಜಿ. ಸಮಾಧೌ ನ ವಿಧೀಯತೆ. ಧೀ ಸಮಾಧೌ ನ ವಿಧೀಯತೆ. ಸರಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸೌಮ್ಯ ಪ್ರಭಾ ಮಾತಾಜಿ. ಹರೇ ಕೃಷ್ಣ. ಸೌಮ್ಯ ಪ್ರಭಾ ಮಾತಾಜಿ. ಕೃಷ್ಣ ಮಾತಾಜಿ. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತಚೇತಸಾಂ ವ್ಯವಸಾಯಾತ್ಮಿಕಾ ಬುದ್ಧಿಃ ಸಮಾಧೌ ನ ವಿಧೀಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 44. ಭೋಗೈಶ್ವರ್ಯ ಪ್ರಸಕ್ತಾನಂ ತಯಾಪಹೃತ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿಃ ಸಮಧೋ ನ ವಿಧೀಯತೆ. ಹರೇ ಕೃಷ್ಣ ಮಾತಾಜಿ. ನೀವು ಇಲ್ಲಿ ಚೇತಸಾಂ ಸೆಪರೇಟ್ ಮಾಡ್ಬಿಡಿ. ತಯಾಪಹೃತ ಚೇತಸಾಂ, ಇಲ್ಲಿ ತಯಾಪಹೃತ ಮತ್ತೆ ಅಲ್ಲಿ ಉಸಿರು ಬಿಟ್ಟು ಚೇತಸಾಂ ಅಂತ ಹೇಳ್ತೀರಿ. ಯಾವಾಗ್ಲೂ ಕೂಡಿ ಹೇಳುವಾಗ ಉಸಿರು ಬಿಡಂಗಿಲ್ಲ, ಕೂಡಿ ಹೇಳ್ಬೇಕು. ತಯಾಪಹೃತ ಚೇತಸಾಂ. ಅಂದ್ರೆ ಮತ್ತೆ ಅದು ಬೇರೆ ಅರ್ಥ ಕೊಡುತ್ತೆ. ಸರಿ ಹೋಯ್ತಾ ಮಾತಾಜಿ? ಸರಿ ಸರಿ. ಹರೇ ಕೃಷ್ಣ. ಅನುಜಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ
व्यवसायात्मिकबुद्धिः समाधौ न विधीयते। हरे कृष्ण माताजी। ವೆಂಕಟೇಶ್ ಪ್ರಭುಜಿ ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ, ವಿದ್ಯಾ ಕಾಮತ್ ಮಾತಾಜಿ. हरे कृष्ण माताजी। हरे कृष्ण माता भोगैश्वर्य प्रसक्तानां तया बृहतचेतसां व्यवसायात्मिक बुद्धे समाधो न विधीयते। हरे कृष्ण माताजी। ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿ. ಅಲ್ಲಿ ಆಯ್ತು ನೀವು ಮಾತಾಜಿ. ಹೇಳುವಾಗ ಈಗ ಹಿಂದೆ ಯಾರು ಹೇಳಿದ್ರು ನೋಡಿ, ಬಹುಶಃ ವನಜಾ ಮಾತಾಜಿ ಅವ್ರು ಹೇಳಿದ್ರು, ಅದು ವಿಧೀಯತೆ ವಿಧೀಯತೆ ಅಂತ ಹೇಳಿ ನೀವು, ಅದು ದೀರ್ಘ ಇದೆ, ಒತ್ತಿದೆ ಕೆಳಗಡೆ, ವಿಧೀಯತೆ ಅಂತ ಹೇಳ್ಬೇಕು. ಅಷ್ಟೇ, ಉಳಿದ ಸರಿ ಇದೆ. ವೆಂಕಟೇಶ್ ಪ್ರಭುಜಿ ಹೇಳ್ತೀರಾ? ಅವ್ರು ಹೇಳಲ್ಲ ಪ್ರಭುಜಿ ಮಾತಾಜಿ. ಸರಿ, ನೆಕ್ಸ್ಟ್ ಮೇಲಿಂದ ಹೋಗಿ ಮಾತಾಜಿ ಅಂದ್ರೆ ನೆಕ್ಸ್ಟ್ ಹೇಳ್ತೀರಾ? ಇನ್ನೊಬ್ರಿಗೆ ಹೇಳ್ಸಿ. ನೆಕ್ಸ್ಟ್ ಹೇಳ. ಸರಿ, ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ. ತ್ರೈಗುಣ್ಯ ವಿಷಯ ವೇದಾಃ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯಸತ್ವಸ್ಥೋ ನಿರ್ಯೋಗ ಕ್ಷೇಮ ಆತ್ಮವಾನ್. ಇಲ್ಲಿ ಸ್ವಲ್ಪ ಒತ್ತಕ್ಷರಗಳು ತುಂಬಾ ಇದೆ, ಹಾಗಾಗಿ ಒಂದೊಂದು ಶಬ್ದನ ಗಮನವಿಟ್ಟು ನೋಡಿ ಉಚ್ಚಾರಣೆ ಮಾಡಿ. ತ್ರೈ, ತಕ್ಕೆ ರವತ್ತು 50 ಇದೆ, ಹಾಗಾಗಿ ತ್ರೈ ಆಗತ್ತೆ. ಗುಣ್ಯ, ತ್ರೈಗುಣ್ಯ. ತ್ರೈಗುಣ್ಯ ಅಂತಂದ್ರೆ 3 ಪ್ರಕೃತಿಯ ಗುಣಗಳು. ವಿಷಯ ವೇದಾಃ ನಿಸ್ತ್ರೈ ಗುಣ್ಯೋ ಅಂದ್ರೆ ನಿಸ್ತ್ರೈಗುಣ್ಯೋ ಅಂತಂದ್ರೆ ನೀನು 3 ಗುಣಗಳಿಂದ ಅತೀತನಾಗು ಅಂತ, ಅಂದ್ರೆ 3 ಗುಣಗಳನ್ನ ಮೀರಿದವನಾಗು ಅಂತ ಹೇಳ್ತಾ ಇರುವಂತದ್ದು ನಿಸ್ತ್ರೈಗುಣ್ಯೋ. ಭವಾರ್ಜುನ, ಭವಾರ್ಜುನ, ಬ ಅಂತ ಹೇಳ್ಬೇಡಿ, ಅಲ್ಲಿ ಕೆಳಗಡೆ ಇದಿರೋದ್ರಿಂದ, ದೊಡ್ಡ ಭ ಇರೋದ್ರಿಂದ ಭವಾರ್ಜುನ. ನೆಕ್ಸ್ಟ್ 3ನೇ ಲೈನ್ ಅಲ್ಲಿ ನೀ ಮುಂದೆ ದ ಕ್ಕೆ ಅರ್ಕಾವಳಿ ಇದೆ, ಮತ್ತೆ ದ ಕ್ಕೆ ಒತ್ತು ಕೂಡ ಇದೆ, ಒತ್ತು. ಹಾಗಾಗಿ ಮೊದಲು ರ ಹೇಳ್ಬೇಕು, ಅರ್ಕಾವಳಿ ಇರೋದ್ರಿಂದ. ನಿರ್ದ್ವ, ಆಮೇಲೆ ದ ಕ್ಕೆ ಒತ್ತು ಹೇಳ್ಬೇಕು, ನಿರ್ದ್ವಂದ್ವೋ. ನಿರ್ದ್ವಂದ್ವೋ. ಸೊ ನ ಕ್ಕೆ ದ ಒತ್ತಿದೆ, ಒತ್ತಿದೆ, ಹಾಗಾಗಿ ಮತ್ತೆ ಓ ಚಿಹ್ನೆ, ದೊಡ್ಡ ಓ ಚಿಹ್ನೆ ಇದೆ, ಓ ಇದೆ, ದೀರ್ಘ ಇದೆ, ಹಾಗಾಗಿ ನಿರ್ದ್ವಂದ್ವೋ. ಆಮೇಲೆ ನಿತ್ಯ ಸತ್ವಸ್ಥೋ. ತಕ್ಕೆ ತವತ್ತು ಮತ್ತೆ ಒತ್ತಿದೆ, ಒತ್ತಿ ಹೇಳ್ಬೇಕು, ತಕ್ಕೆ ತವತ್ತಿರೋದ್ರಿಂದ ಸತ್ವಸ್ಥೋ. ತಕ್ಕೆ ದೊಡ್ಡ ಓ ಇದೆ, ದೀರ್ಘ ಇದೆ, ಮತ್ತೆ ದೊಡ್ಡ ಥವತ್ತಿದೆ, ಹಾಗಾಗಿ ನಿತ್ಯ ಸತ್ವಸ್ಥೋ ಅಂತ ಹೇಳ್ಬೇಕು. ನಿರ್ಯೋಗ ಕ್ಷೇಮ. ಮತ್ತೆ ಇಲ್ಲಿ ಯಕ್ಕೆ ಅರ್ಕಾವಳಿ ಇದೆ, ಹಾಗಾಗಿ ರ ಮುಂಚೆ ಹೇಳ್ಬೇಕು. ನಿರ್ಯೋಗ, ದೀರ್ಘ ಇರೋದ್ರಿಂದ ಎಳಿಬೇಕು. ನಿರ್ಯೋಗ ಕ್ಷೇಮ ಆತ್ಮವಾನ್. ನ ವ್ಯಂಜನ ಇರೋದ್ರಿಂದ ಅಲ್ಪವಾಗಿ ನಾವು ನ ಉಚ್ಚರಿಸಬೇಕು, ಆತ್ಮವಾನ್. ಸೊ ಇಲ್ಲಿ ಬಿಡಿಸಿ ಹೇಳೋದಾದ್ರೆ ನಿಮ್ಗೆ ತ್ರೈಗುಣ್ಯ ವಿಷಯ, ಅದು ಕೂಡ ಬಿಡಿಸಿನೇ ಇದೆ. ವೇದಾಹ ನಿಸ್ತ್ರೈಗುಣ್ಯೋ, ನಿಸ್ತ್ರೈಗುಣ್ಯ. ಆಮೇಲೆ ಭವಾರ್ಜುನ ನಿರ್ದ್ವಂದ್ವೋ, ನಿರ್ದ್ವಂದ್ವ ನಿತ್ಯ ಸತ್ವಸ್ಥೋ. ನಿತ್ಯ ಸತ್ವಸ್ಥಃ ಅಂತ ಹೇಳಿ ಬರುತ್ತೆ, ಬಟ್ ನೀವ್ ಹಾಗೆ ಹೇಳಿ ಕೂಡಿನೇ ನಿರ್ಯೋಗ ಕ್ಷೇಮ. ಮತ್ತೆ ಇಲ್ಲಿ ಯಾವ್ದು ಬಿಡಿಸಿ ಇಲ್ಲ, ಎಲ್ಲಾನು ಹಾಗೆ ಹೇಳ್ಬೇಕು. ಇದ್ರ ಒಂದು ಅನುವಾದ ನೋಡೋದಾದ್ರೆ, ತ್ರೈಗುಣ್ಯ ವಿಷಯ ವೇದ ಅಂದ್ರೆ ವೇದಗಳಲ್ಲಿ ಸುಮಾರು ವೇದಗಳಲ್ಲಿ ಬಹುಮಟ್ಟಿಗೆ ಭೌತಿಕ ಪ್ರಕೃತಿಯ 3 ಗುಣಗಳ ಕುರಿತಾಗಿ ಹೇಳಲಾಗಿದೆ. ತ್ರೈಗುಣ್ಯೋ ವಿಷಯ ವೇದ, ನಿಸ್ತ್ರೈಗುಣ್ಯೋ ಭವ ಅರ್ಜುನ. ಹಾಗಾಗಿ ಅರ್ಜುನ, ನೀನು 3 ಗುಣಗಳನ್ನ ಮೀರಿದವನಾಗು ಅಂತ ಹೇಳ್ತಾ ಇರೋದು. ಆಮೇಲೆ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ. ನಿರ್ದ್ವಂದ್ವೋ, ನಿರ್ದ್ವಂದ್ವ ಅಂದ್ರೆ ಏನು? ದ್ವಂದ್ವಗಳಿಂದ ಮುಕ್ತನಾಗು. ದ್ವಂದ್ವ ಅಂದ್ರೆ ಏನು? ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದ್ದು ಅನ್ನುವಂಥದ್ದನ್ನ ನಮ್ಗೆ ತಿಳಿದೇ ಇದ್ದಾಗ ಅದಕ್ಕೆ ದ್ವಂದ್ವ ಅಂತ ಕರೀತಾರೆ. ಹಾಗಾಗಿ ನೀನು ದ್ವಂದ್ವಗಳಿಂದ ಮುಕ್ತನಾಗು. ನಿತ್ಯ ಸತ್ವಸ್ಥೋ ಅಂದ್ರೆ ಇಲ್ಲಿ ನಿತ್ಯ ಸತ್ವ ಅಂತಂದ್ರೆ ಏನು? ಶುದ್ಧ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ನೀನಿರು ಅಂತ. ಆಮೇಲೆ ನಿರ್ಯೋಗ ಕ್ಷೇಮ. ನಿರ್ಯೋಗ ಕ್ಷೇಮ ಅಂತಂದ್ರೆ ಈ ಲಾಭ, ಆಮೇಲೆ ಯೋಗಕ್ಷೇಮ. ಸೊ ಇವುಗಳ ಕುರಿತಾಗಿ ನೀನು
ಚಿಂತೆ ಇಲ್ದವನಾಗು ಅಂತ ಹೇಳಿ. ನಿರ್ಯೋಗ, ಯೋಗಕ್ಷೇಮ ಅಂತಂದ್ರೆ ಏನು? ಲಾಭ ಯೋಗಕ್ಷೇಮಗಳನ್ನ ಕುರಿತು ಚಿಂತಿಸುವಂಥದ್ದು. ನಿರ್ಯೋಗ ಅಂತಂದ್ರೆ ಲಾಭ ರಕ್ಷಣೆ ಯೋಗ ಈ ವಿಚಾರಗಳ ಕುರಿತಾಗಿ ಚಿಂತಿಸದೇ ಇರುವಂತದ್ದು. ಹಾಗಾಗಿ ನೀನು ಈ ಯೋಗಕ್ಷೇಮಗಳ ಬಗ್ಗೆ ಚಿಂತಿಸಬೇಡ, ಲಾಭ ಜಯ ಅಪಜಯಗಳ ಬಗ್ಗೆ ಚಿಂತಿಸಬೇಡ. ಹಾಗಾಗಿ ನೀನೇನಾಗು, ಆತ್ಮವಾನ್ ಆಗು ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಆತ್ಮವಾನ್ ಅಂದ್ರೆ ಆತ್ಮದಲ್ಲಿ ನಿಷ್ಠನಾಗು ಅಂತ ಹೇಳ್ತಾ ಇರುವಂತದ್ದು. ಹರೇ ಕೃಷ್ಣ, ಕಂಟಿನ್ಯೂ. ಹರೇ ಕೃಷ್ಣ ಅಲ್ಪ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 45. ತ್ರಿಗುಣ್ಯೋ ವಿಷಯ ವೇದಾಃ ನಿಸ್ತ್ರೇಗುಣ್ಯೋ ಭಾವಾರ್ಜುನ ನಿರ್ದ್ವಂದ್ವೋ ನಿತ್ಯಸ್ವಸ್ಥೋ ನಿಯೋಗಕ್ಷೇಮ ಆತ್ಮವಾನ್. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮೊದಲೇದು ತ್ರೈ ಅಂತ ಹೇಳ್ಬೇಕು. ತ್ರೈಗುಣ್ಯ ಹೇಳಿ. ತ್ರೈಗುಣ್ಯ ವಿಷಯ ವೇದಾಃ ನಿಸ್ತ್ರೈಗುಣ್ಯೋ ನಿಸ್ತ್ರೈಗುಣ್ಯ ಭಾವಾರ್ಜುನ ಗುಣ್ಯೋ ನಿಸ್ತ್ರೈಗುಣ್ಯೋ ನಿಸ್ತ್ರೈಗುಣ್ಯೋ ಭಾವಾರ್ಜುನ ನಿರ್ದ್ವಂದ್ವೋ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿಯೋಗಕ್ಷೇಮ ಆತ್ಮವಾನ್. ಅಲ್ಲಿ ನಿಯೋಗ ಅಲ್ಲ ನಿರ್ಯೋಗ. ನೋಡಿ ಅರ್ಕವಳಿ ಇದೆ, ನಿರ್ಯೋಗಕ್ಷೇಮ ಆತ್ಮವಾನ್. ಸಾರಿ ಮಾತಾಜಿ. ಇಲ್ಲ. ಹರೇ ಕೃಷ್ಣ ಅನಸೂಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 45. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗ ಕ್ಷೇಮ ಆತ್ಮವಾನ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ತ್ರೈಗುಣ್ಯ ವಿಷಯ ವೇದಾಃ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್. ಧನ್ಯವಾದಗಳು ಮಾತಾಜಿ. ಆತ್ಮವಾನ್. ಹರೇ ಕೃಷ್ಣ. ದೀಪಾ ಮಾತಾಜಿ. ಹರೇ ಕೃಷ್ಣ. ತ್ರೈಗುಣ್ಯ ವಿಷಯ ವೇದಾಃ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್. ಹರೇ ಕೃಷ್ಣ. ಹರೇ ಕೃಷ್ಣ. ಡಾಕ್ಟರ್ ಕೃಷ್ಣಮೂರ್ತಿ. ಹರೇ ಕೃಷ್ಣ. ಕೃಷ್ಣಮೂರ್ತಿ. ಡಾಕ್ಟರ್ ಕೃಷ್ಣಮೂರ್ತಿ. ಹರೇ ಕೃಷ್ಣ. ಸುನೀತಾ ಮಾತಾಜಿ. ಡಾಕ್ಟರ್ ಸುನೀತಾ ಮಾತಾಜಿ. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ. ಹೇಳಿ ಸುನೀತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತ್ರೈಗುಣ್ಯ ವಿಷಯ ಮಾತಾಜಿ ಹೇಳ ಮಾತಾಜಿ. ಓಕೆ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್. ಇಲ್ಲಿ ವೇದಾಹ ಒಂದು ವೇದಾಹ ಅಂತ ಹೇಳಿ, ಇಲ್ಲಿ ಬಿಟ್ರೆ ವೇದ ಅಂತ ಹೇಳ್ಬೇಕು. ಅಲ್ಲಿ ಹ ಉಚ್ಚಾರಣೆ ವಿಸರ್ಗದ ಉಚ್ಚಾರಣೆ ಆಗ್ಬೇಕು. ವೇದ ಇಲ್ಲಾಂದ್ರೆ ವೇದಾಹ ಅಂತ ಹೇಳಿ. ವೇದಾಹ ವೇದಾಹ ವೇದಾಹ. ಹರೇ ಕೃಷ್ಣ. ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ. ಗಾಯತ್ರಿ ಹೇಳಿ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 45. ತ್ರೈಗುಣ್ಯ ವಿಷಯ ವೇದಾಃ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಾಕ್ಷೇಮ ಆತ್ಮವಾನ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 45. ತ್ರೈಗುಣ್ಯ ವಿಷಯ ವೇದಾಃ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 46ನೇ ಶ್ಲೋಕ. ಯಾವಾನರ್ಥ ಉದಾಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಷು ಬ್ರಾಹ್ಮಣಸ್ಯ ವಿಜಾನತಃ. ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಯಾವಾನರ್ಥ ಉದಾಪಾನೆ
ಸರ್ವತಃ ಅಲ್ಲಿ ಸರ್ವ ವಕ್ಕೆ ಅರ್ಕಾವಳಿ ಇರೋದ್ರಿಂದ ರ ಮೊದಲು ಉಚ್ಚಾರಣೆ ಮಾಡ್ಬೇಕು. ಸರ್ವತಃ ತಕ್ಕೆ ವಿಸರ್ಗ ಇರೋದ್ರಿಂದ ಪೂರ್ಣ ರೀತಿಯಾಗಿ ಉಚ್ಚಾರಣೆ ಮಾಡಬಾರ್ದು, ಮಧ್ಯದಲ್ಲಿದೆ. ಹಾಗಾಗಿ ಅಲ್ಪ ಪ್ರಮಾಣದಲ್ಲಿ ವಿಸರ್ಗ ಹೇಳ್ಬೇಕು. ಸರ್ವತಃ ಸಂಪ್ಲು ಪಕ್ಕೆ ಲ ಒತ್ತಿದೆ. ಸಂಪ್ಲು ತೋದಕ್ಕೆ ದೀರ್ಘ ಇರೋದ್ರಿಂದ ತೋ ಮತ್ತೆ ಕೆ ಎಳಿಬೇಕು. ತಾವಾನ್ ನ ವ್ಯಂಜನ ಇರೋದ್ರಿಂದ ಅದನ್ನ ಅರ್ಥ ಹೇಳ್ಬೇಕು. ತಾವಾನ್ ಸರ್ವೇಷು ವೇದೇಷು ಬ್ರಾಹ್ಮಣಸ್ಯ ವಿಜಾನತಃ. ಇಲ್ಲಿ ಒಂದು ಸಾದೃಶ್ಯವನ್ನ ತಿಳಿಸಲಾಗಿದೆ ಈ ಶ್ಲೋಕದಲ್ಲಿ ಕೃಷ್ಣನಿಂದ. ಯಾವಾನರ್ಥ ಉದಾಪಾನೆ ಅಂತ. ಅಂದ್ರೆ ಉದಾಪಾನೆ ಅಂತಂದ್ರೆ ಭಾವಿ ಅಂತ ಹೇಳಿ, ನೀರಿನ ಭಾವಿಯ ಕುರಿತಾಗಿ ಹೇಳ್ತಾ ಇದ್ದಾರೆ. ಸರ್ವತಃ ಸಂಪ್ಲುತೋದಕ್ಕೆ ಈ ಒಂದು ಸಣ್ಣ ಬಾವಿ, ಯಾವಾನರ್ಥ ಉದಾಪಾನೆ, ಒಂದು ಸಣ್ಣ ಬಾವಿ ಮಾಡುವ ಕೆಲಸವನ್ನೆಲ್ಲ ಸರ್ವತಃ ಸಂಪ್ಲುತೋದಕ್ಕೆ, ಸರ್ವತ ಅಂದ್ರೆ ಮಾಡೋದೆಲ್ಲ ಕೆಲಸವನ್ನ, ಸಂಪ್ಲುತೋದಕ್ಕೆ. ಸಂಪ್ಲುತೋದಕ್ಕೆ ಅಂತಂದ್ರೆ ಒಂದು ಜಲಾಶಯ ಹೇಳ್ತಾ ಇರುವಂತದ್ದು, ದೊಡ್ಡ ಜಲಾಶಯ. ಆ ದೊಡ್ಡ ಜಲಾಶಯ ಕೂಡ ಮಾಡಬಲ್ಲದು ಅಂತ. ಅಂದ್ರೆ ಒಂದು ಸಣ್ಣ ಬಾವಿ ಏನೆಲ್ಲ ಕೆಲಸ ಮಾಡುತ್ತೋ ಅದೆಲ್ಲ ಕೆಲಸವನ್ನ ಒಂದು ದೊಡ್ಡ ಜಲಾಶಯ ಕೂಡ ಮಾಡಬಲ್ಲದು. ತಾವಾನ್ ಅಂದ್ರೆ ಹಾಗೆ, ಸರ್ವೇಷು ವೇದೇಶು, ಹಾಗಾಗಿ ಈ ವೇದಗಳಿರುವಂತಹ ಎಲ್ಲ ವೇದಗಳ ಹಿಂದಿರುವಂತಹ ಎಲ್ಲ ಉದ್ದೇಶಗಳನ್ನ ತಿಳಿದವನು. ಯಾರು ತಿಳಿದಿರ್ತಾರೆ? ಬ್ರಾಹ್ಮಣಸ್ಯ ತಿಳಿದವನು ವೇದಗಳ ಎಲ್ಲ ಪ್ರಯೋಜನವನ್ನ ಪಡಿತಾನೆ, ಅಥವಾ ಅವನಿಗೆ ವೇದಗಳೆಲ್ಲ ಪ್ರಯೋಜನ ಆಗುತ್ತೆ. ಸೊ ಬ್ರಾಹ್ಮಣಸ್ಯ ವಿಜಾನತಃ, ವಿಜಾನತ ಅಂತಂದ್ರೆ ಪೂರ್ಣ ಜ್ಞಾನವನ್ನ ಹೊಂದಿರ್ತಾನೆ ಅಂತ. ಅಂದ್ರೆ ಒಂದು ಸಣ್ಣ ಜಲಾಶಯ ಮಾಡುವಂತ ಕೆಲಸವನ್ನ ದೊಡ್ಡ ಜಲಾಶಯ ಮಾಡುತ್ತೆ. ಹಾಗೆಯೇ ಎಲ್ಲ ವೇದಗಳ ಹಿಂದಿರುವಂತಹ ಎಲ್ಲ ಉದ್ದೇಶಗಳನ್ನ ತಿಳಿದವನಿಗೆ ವೇದಗಳ ಎಲ್ಲ ಪ್ರಯೋಜನ ಕೂಡ ಆಗತ್ತೆ, ಅಥವಾ ವೇದಗಳ ಎಲ್ಲ ಪೂರ್ಣ ಜ್ಞಾನ ಕೂಡ ಅವನಿಗೆ ದೊರೆಯುತ್ತೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಹರೇ ಕೃಷ್ಣ. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ. ಗೀತಾ ಕೊಡಕಲ್ ಮಾತಾಜಿ. ಸರಿ. ಹರೇ ಕೃಷ್ಣ. ಶ್ಲೋಕ 46. ಯಾವಾನರ್ಥ ಉದಪಾನೆ ಸರ್ವತ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಷು ಬ್ರಾಹ್ಮಣಸ್ಯ ವಿಜಾನತಃ. ಹರೇ ಕೃಷ್ಣ. ಹರೇ ಕೃಷ್ಣ. ಗೀತಾ ಮಾತಾಜಿ ಹೇಳಲಿಲ್ಲ ನೀವು? ಇಲ್ಲ ಮಾತಾಜಿ. ಯಾವನರ್ಥ ಉದಾಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಷು ಬ್ರಾಹ್ಮಣಸ್ಯ ವಿಜಾನತಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕಮಲಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಾವಾನರ್ಥ ಉದಾಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಷು ಬ್ರಾಹ್ಮಣಸ್ಯ ವಿಜಾನತಃ. ಹರೇ ಕೃಷ್ಣ ಮಾತಾಜಿ. ವಂದನೆಗಳು. ಹರೇ ಕೃಷ್ಣ. ಅನಂತ ಕುಲಕರ್ಣಿ ಪ್ರಭು. ಹರೇ ಕೃಷ್ಣ ಮಾತಾಜಿ. ಯಾವಾನರ್ಥ ಉದಪಾನೆ ಸರ್ವತಃ ಸಂಸ್ಕೃತೋದಕ್ಕೆ ತಾವಾನ್ ಸರ್ವೇಷು ವೇದೇಷು ಬ್ರಾಹ್ಮಣಸ್ಯ ವಿಜಾನತಃ. ಹರೇ ಕೃಷ್ಣ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 46. ಯಾವಾನರ್ಥ ಉದಾಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಷು ಬ್ರಾಹ್ಮಣಸ್ಯ ವಿಜಾನತಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೌಮ್ಯಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 46. ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಷು ಬ್ರಾಹ್ಮಣಸ್ಯ ವಿಜಾನತಃ. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದಗಳು. ಕೃಷ್ಣ. ನೆಕ್ಸ್ಟ್ ಶ್ಲೋಕಕ್ಕೂ ಹೋಗೋಣ. ಯಾವ್ದಾದ್ರು ಶ್ಲೋಕದಲ್ಲಿ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಕೊನೆಗೆ ಹ್ಯಾಂಡ್ ರೈಸ್ ಮಾಡಿ, ಅದನ್ನ ನಾವು ಚರ್ಚೆ ಮಾಡೋಣ. ಮತ್ತೆ ಜೊತೆಗೆ ಅನುವಾದದಲ್ಲಿಯೂ ಕೂಡ ನಿಮ್ಗೆ ಏನಾದ್ರೂ ಇನ್ನೂ ಕೂಡ ಹೆಚ್ಚಿನ ಮಾಹಿತಿ ಬೇಕಿತ್ತಂದ್ರೆ, ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಹೇಳಿ, ಮತ್ತೆ ಅದನ್ನ ನೋಡೋಣ, ಅದ್ರ ಕುರಿತಾಗಿ ಡಿಸ್ಕಸ್ ಮಾಡೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 47ನೇ ಶ್ಲೋಕ. ಇದು ತುಂಬಾನೇ ಪ್ರಸಿದ್ಧಿ ಆಗಿರುವಂತಹ ಒಂದು ಶ್ಲೋಕ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭುಃ
ಮಾತೆ ಸಂಗೋಸ್ತ್ವ ಕರ್ಮಣಿ. ಇವಾಗ ಹೇಳ್ತೀನಿ ನೋಡಿ. ಕರ್ಮಣ್ಯೇ, ಮತ್ತೆ ಇಲ್ಲಿ ಕೂಡ ಅರ್ಕಾವಳಿ ಇರೋದ್ರಿಂದ ರ ಮೊದ್ಲು ಹೇಳ್ಬೇಕು, ಆಮೇಲೆ ಮ ಹೇಳ್ಬೇಕು. ಕರ್ಮಣ್ಯೇ, ನಕ್ಕೆ ಯ ಒತ್ತಿರೋದ್ರಿಂದ ದೀರ್ಘ ಇರೋದ್ರಿಂದ ಒತ್ತಿ ಹೇಳ್ಬೇಕು. ನೇ ಇದೆ, ಎ ಹೇಳ್ಬೇಕು. ಕರ್ಮಣ್ಯೇ ವಾಧಿಕಾರಸ್ತೆ, ಧ ದೊಡ್ಡ ಧ ಇದೆ. ವಾಧಿಕಾರಸ್ತೆ, ಸಕ್ಕೆ ದೀರ್ಘ ಇರೋದ್ರಿಂದ ಒತ್ತಿ ಹೇಳ್ಬೇಕು. ಸಕ್ಕೆ ತ ಒತ್ತಿದೆ. ಮಾ ಫ ಅನ್ನಂಗಿಲ್ಲ, ಫ ಅನ್ಬಾರ್ದು ಆಕ್ಚುಲಿ. ಫಲೇಶು, ಮಾ ಫಲೇಶು. ಒಬ್ಬೊಬ್ರು ಅಂತಾರೆ ಫ ಹೇಳ್ತಾರೆ, ಫ ದೊಡ್ಡ ಫ. ಇಟ್ ಇಸ್ ನಾಟ್ ಅ ಫ, ಇದು ಫ. ಫಲೇಶು, ಫ. ಸಣ್ಣ ಪ ಆಗುತ್ತೆ. ಸಣ್ಣ ಪ ಅಂತಾರೆ, ದೊಡ್ಡ ಪಕ್ಕೆ ಫ ಅಂತ ಹೇಳ್ತಾರೆ. ಫಲೇಶು, ಫಲೇಶು ಅಂತ ಹೇಳ್ತಾರೆ ಗೊತ್ತಾ, ಅದು ತಪ್ಪು. ಪ ಅಂತ ಹೇಳ್ಬೋದು, ಫ ಅಂತ ಹೇಳ್ಬೇಕು. ಫಲೇಶು. ಕದಾಚನ ಮಾ ಕರ್ಮ ಫಲ ಹೇತುರ್ಬಹು. ಇಲ್ಲಿ ಕೂಡ ನೋಡಿ, ಕರ್ಮ ಫಲ ಮತ್ತೆ ಹೇತುಹು ಭೂಹುಹು ಅಂತ ಹೇಳಿ 3 ಶಬ್ದ ಬರುತ್ತೆ. ಕರ್ಮ ಫಲ ಹೇತುಹು ಭೂಹುಹು ಅಂತ. ಸೊ ಕೂಡಿದಾಗ ಕರ್ಮ ಫಲ ಹೇತುರ್ಭುಹು ಅಂತ ಆಗುತ್ತೆ. ಭ ಹೇಳೋಕ್ಕಿಂತ ಮುಂಚೆ ರ ಹೇಳ್ಬೇಕು, ಆಮೇಲೆ ದೊಡ್ಡ ಭ ಬರುತ್ತೆ, ಭೂ. ಭೂಹು, ಅಲ್ಲಿ ದೊಡ್ಡ ಹೂ ಸೇರಿರೋದು ಸ್ವರ, ದೊಡ್ಡ ಹೂ ಸೇರಿದೆ, ಹಾಗಾಗಿ ವಿಸರ್ಗ ಕೂಡ ಹಾಗೆ ಆಗತ್ತೆ. ಬುಹು, ಕರ್ಮ ಫಲ ಹೇತುರ್ಭುಹು. ಮಾತೆ ಸಂಗೋಸ್ತ್ವ, ನೋಡಿ ಅಲ್ಲಿ ಗೋ ಆದ್ಮೇಲೆ ಒಂದು ಅವಗ್ರಹ ಇದೆ, ಅಲ್ಲಿ ನೀವು ಬಿಡಿಸಿನೂ ಹೇಳ್ಬಹುದು, ಕೂಡಿಸಿನೂ ಹೇಳ್ಬಹುದು. ಇದು ಕೂಡಿಸಿ ಹೇಳ್ದಾಗ ಸಂಗೋಸ್ತ್ವ ಕರ್ಮಣಿ ಆಗುತ್ತೆ, ಬಿಡಿಸಿ ಹೇಳ್ದಾಗ ಸಂಗಹ ಅಸ್ತು ಅಕರ್ಮಣಿ, ಸಂಗಹ ಅಸ್ತು ಅಕರ್ಮಣಿ ಅಂತ ಬರುತ್ತೆ. ಸಂಗೋಸ್ತ ಕರ್ಮಣಿ. ಸರಿ, ಇದ್ರೊಂದು ಅರ್ಥವನ್ನ ತಿಳ್ಕೊಳ್ಳೋಣ. ಭಗವಂತ ಇಲ್ಲಿ ಹೇಳ್ತಾ ಇರುವಂತದ್ದು ಎಲ್ರಿಗೂ ಕೂಡ, ಮತ್ತೆ ಅರ್ಜುನನಿಗೆ ಮುಖ್ಯವಾಗಿ, ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಕರ್ಮಣ್ಯವಾಧಿಕಾರಸ್ಥೆ ಅಂದ್ರೆ ನಿನಗೆ ನಿಯೋಜಿತ ಕರ್ತವ್ಯವನ್ನ ಮಾಡ್ಲಿಕ್ಕೆ ಮಾತ್ರ ನಿನಗೆ ಅಧಿಕಾರ. ಕರ್ಮಣ್ಯವಾಧಿಕಾರಸ್ಥೆ ಅಂದ್ರೆ ನಿನಗೆ ನಿಯೋಜಿತ ಕರ್ತವ್ಯವನ್ನ ಮಾಡುವುದಕ್ಕಷ್ಟೇ ಇದು ಅಧಿಕಾರ ಇದೆ. ಮಾ ಫಲೇಶು ಕದಾಚನ. ಕದಾಚನ ಅಂದ್ರೆ ಯಾವ ಕಾಲದಲ್ಲಿಯೂ ಇಲ್ಲ, ಏನಿಲ್ಲ. ಕರ್ಮ ಫಲಕ್ಕೆ ಅದು ಆಸೆ ಪಡೋದು ನಿನಗೆ ಅಧಿಕಾರ ಇಲ್ಲ, ಎಂದಿಗೂ ಕೂಡ ಇಲ್ಲ. ಮಾ ಕರ್ಮ ಫಲ ಹೇತುರ್ಭುಹು. ಹಾಗಾಗಿ ಕರ್ಮ ಫಲಕ್ಕೆ ನೀನು ಕಾರಣ ಎಂದು ಭಾವಿಸಬೇಡ. ಕರ್ಮ ಮಾಡಿದವನ್ ನಾನು, ಫಲ ನನ್ನಿಂದನೇ ಬಂದಿದೆ, ಹಾಗಾಗಿ ನಾನೇ ಕಾರಣ ಅಂತ ನೀನು ಭಾವಿಸ್ಬೇಡ. ಹಾಗಾದ್ರೆ ಏನು ಭಾವಿಸ್ಬೇಕು? ಮಾತೆ ಸಂಗೋಸ್ತ್ವ ಕರ್ಮಣಿ. ಕರ್ಮವನ್ನ ಬಿಡಬೇಕೆಂದು ಕೂಡ ನಿನಗೆ ಮನಸ್ಸಾಗದಿರಲಿ, ಕೇವಲ ಫಲವನ್ನ ನಿನ್ನ ಬಿಡೋ ಮನಸ್ಸಾಗ್ಲಿ ಅಂತ ಹೇಳಿ. ಕರ್ಮ ಬಿಡ್ಬೇಡ, ಫಲವನ್ನ ಮಾತ್ರ ಬಿಡು ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ, ಸೌಮ್ಯಶ್ರೀ ಮಾತಾಜಿ, ಕನಕಲತಾ ಹೇಳಿದ್ದಾರೆ. ಮಾತಾಜಿ, ಕನಕಲತಾ ಮಾತಾಜಿ, ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭುಹು ಮಾತೆ ಸಂಗೋಸ್ತ್ವ ಕರ್ಮಣಿ. ಹರೇ ಕಾಂತಮಣಿ ಕೃಷ್ಣ. ಮಾತಾಜಿ. ಹೇಳ್ದೆ ಹರೇ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ ಕಾಂತಮಣಿ ಮಾತಾಜಿ. ಮಾತಾಜಿ, ಇವಾಗ ನಾನೇ ಹೇಳಿದ್ದು ಮಾತಾಜಿ. ಹೌದಾ? ಪುಷ್ಪ ಪದ್ಮಾ ಸಾರಿ ಮಾತಾಜಿ ಲಕ್ಷ್ಮೀ ಪ್ರಿಯ ಮಾತಾಜಿ, ಲೋಕಜೀವನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಜಯಶ್ರೀ ಮಾತಾಜಿ, ಮತ್ತೆ ಜಯಶ್ರೀ ಎಂ ಜಯಶ್ರೀ ಮಾತಾಜಿ. ಓ ಕೆಳಕ್ ಹೋದ್ರ. ಲಕ್ಷ್ಮೀ ಪ್ರಿಯ ಮಾತಾಜಿ ಹೇಳಿ. ಸಾರಿ ನನ್ ಕರೆದ್ರ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ ಪ್ರಿಯ ಮಾತಾಜಿ ಹೇಳಿ. ಹೇಳಿ ಮಾತಾಜಿ. ಮಂಜುಳಾ ಮಾತಾಜಿ ಹೇಳಿದಾರ? ಹೇಳಿ. ಹರೇ ಕೃಷ್ಣ. ಅವ್ರು ಯಾಕೆ ಎತ್ತಿದ್ದಾರೆ? ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 47. ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಷು ಕದಾಚನ್ ಮಾ ಕರ್ಮ ಫಲ ಹೇತುರ್ಭು ಕದಾಚನ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭು
ಮಾತೆ ಸಂಗೋಸ್ತ್ವ ಕರ್ಮಣಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಲಕ್ಷ್ಮೀ PM ಮಾತಾಜಿ. ನೆಕ್ಸ್ಟ್ ಹೋಗಿ ಮಾತಾಜಿ. M ಜಯಶ್ರೀ ಮಾತಾಜಿ. ಹರೇ ಕೃಷ್ಣ. ಜಯಶ್ರೀ ಮಂಜುನಾಥ್ ಮಾತಾಜಿ. ಹರೇ ಕೃಷ್ಣ. ಮಾನಸ ರಮೇಶ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 47. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭುಃ ಮಾತೆ ಸಾಂಗೋಸ್ತ್ವ ಕರ್ಮಣಿ. ಹರೇ ಕೃಷ್ಣ ಮಾತಾಜಿ. ನಂದಿನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭುಃ ಮಾತೆ ಸಂಗೋಸ್ತ್ವ ಕರ್ಮಣಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪುಷ್ಪಲತಾ ಮಾತಾಜಿ. ಹರೇ ಕೃಷ್ಣ. कर्मण्येवाधिकारस्ते मा फलेषु कदाचन मा कर्म फल हेतुर्भुः मा ते संगोस्त्व कर्मणि. हरे कृष्ण माताजी. ಹರೇ ಕೃಷ್ಣ. ಶ್ರೀ ಸ್ನೇಹ ಮಾತಾಜಿ. ಶಿವಗಂಗಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾನು ಜರ್ನಿನಲ್ಲಿದ್ದೀನಿ ಮಾತಾಜಿ. ಓಕೆ ಮಾತಾಜಿ. ಪದ್ಮಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 47. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಏತುರ್ಭೃ. ಕರೆಕ್ಟ್ ಮಾತಾಜಿ? ಇಲ್ಲ, ಕರ್ಮಫಲ ಹೇತುರ್ಭುಹು. ಮಾ ಕರ್ಮ ಫಲ ಹೇತುರ್ಭೃ ಮಾತೆ ಸಂಗೋಸ್ತ್ವ ಕರ್ಮಣಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನೆಕ್ಸ್ಟ್ ಶ್ಲೋಕಿಗೆ ಹೋಗೋಣ. ಇವತ್ತಿನ ಒಂದು ಕೊನೆಯ ಶ್ಲೋಕ. ಇನ್ನು ಯಾರು ಉಳಿದಿದ್ದಾರೋ ಅವ್ರ ಕಡೆ ಎಲ್ಲ ಹೇಳಿಸ್ಬಿಟ್ಟು ಮಾತಾಜಿದ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 48ನೇ ಶ್ಲೋಕ. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯ ಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಹೇಳ್ತೀನಿ ನೋಡಿ. ಯೋಗಸ್ಥಃ, ತಹ ಅಂತ ಹೇಳ್ಬಿಡಿ, ಯೋಗಸ್ಥ. ತಕ್ಕೆ ದೊಡ್ಡ ಥವತ್ತಿದೆ. ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ. ತಕ್ಕೆ ಯಾವತ್ತು, ಕಕ್ಕೆ ತ ಮತ್ತೆ ಒತ್ತಿದೆ, ಹಾಗಾಗಿ ಆ ಸ್ವರ ಕೂಡಿರೋದ್ರಿಂದ ತ್ವಾ ಅಂತ ಹೇಳ್ಬೇಕು. ತ್ಯಕ್ತ್ವಾ ಧನಂಜಯ ಸಿದ್ಧ್ಯ ಸಿದ್ಧ್ಯೋಹೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಇದ್ರೊಂದು ಅನುವಾದ ನೋಡೋಣ. ಯೋಗ ಕುರು ಕರ್ಮಾಣಿ ಅಂದ್ರೆ ಯೋಗಸ್ಥ ಅಂತಂದ್ರೆ, ಯೋಗಸ್ಥ ಕುರು ಕರ್ಮಾಣಿ ಅಂದ್ರೆ ಯೋಗಸ್ಥ ಅಂತಂದ್ರೆ ಯೋಗದಲ್ಲಿ ಅಸ್ಥವಾಗಿರುವಂತದ್ದು ಅಂತಂದ್ರೆ ಸಮ ಚಿತ್ತದಿಂದ ಇರುವಂತದ್ದು ಅಂತ. ಕುರು ಅಂತಂದ್ರೆ ಆಚರಿಸುವಂತ. ಏನ್ ಆಚರಿಸೋದು? ಸಮಚಿತ್ತದಿಂದ. ಕರ್ಮಾಣಿ, ಕರ್ಮಾಣಿ ಅಂದ್ರೆ ಏನು? ಕರ್ತವ್ಯಗಳು. ಸೊ ಹೀಗೆ ಸಮಚಿತ್ತದಿಂದ ಕರ್ತವ್ಯವನ್ನ ಆಚರಿಸು. 2ನೇ ಲೈನಲ್ಲಿ ಸಂಗಂ ತ್ಯಕ್ತ್ವಾ ಧನಂಜಯ. ಸಂಗಂ ತ್ಯಕ್ತ್ವಾ. ಸಂಗಮ್ ಅಂದ್ರೆ ಏನು? ಆಸಕ್ತಿ. ಎದರಲ್ಲಿ ಆಸಕ್ತಿ? ಕರ್ತವ್ಯದ ಫಲದಲ್ಲಿ ಆಸಕ್ತಿ. ಆ ಒಂದು ಸಂಘವನ್ನ ತ್ಯಕ್ತ್ವಾ. ತ್ಯಕ್ತ್ವಾ ಅಂತಂದ್ರೆ ತೊರೆದು ಬಿಡು ಅಂತ. ಇಟ್ಕೊಳ್ಬೇಡ. ಯಾರಿಗೆ ಹೇಳ್ತಾ ಇರುವಂತದ್ದು? ಧನಂಜಯನಿಗೆ. ಸಿದ್ಧ್ಯ ಸಿದ್ಧ್ಯೋ ಸಮೋಭೂತ್ವ. ಸಿದ್ಧ್ಯ ಸಿದ್ಧ್ಯೋ ಅಂತಂದ್ರೆ ಜಯ ಅಪಜಯಗಳು ಅಂತ ಅರ್ಥ. ಹೀಗೆ ಜಯ ಅಪಜಯಗಳಲ್ಲಿ ನಿನಗೆ ಸಮಚಿತ್ತದಿಂದ ನಿನ್ನ ಕರ್ತವ್ಯದಿಂದ ಮಾಡು ಅಂತ. ಅಂದ್ರೆ ಈ ಜಯ ಅಪಜಯಗಳಲ್ಲಿ ಸಮತೋಲನವನ್ನ ಇಟ್ಕೊಂಡು ಸಮತ್ವಂ ಯೋಗ ಉಚ್ಯತೆ, ಹಂತ ಸಮಚಿತ್ತದಿಂದ ಮಾಡುವಂತ ಕೆಲಸವನ್ನ ಯೋಗ ಅಂತ ಕರೀತಾರೆ ಅಂತ ಹೇಳಿ ಭಗವಂತ ಹೇಳ್ತಾ ಇರುವಂತದ್ದು. ಯೋಗದ ಅರ್ಥ ಹೇಳ್ತಾ ಇರುವಂತದ್ದು ಇಲ್ಲಿ. ಯೋಗಸ್ಥ ಕುರು ಕರ್ಮಾಣಿ. ಸಮಚಿತ್ತದಿಂದ ನೀನು ಕರ್ಮವನ್ನ ಕರ್ತವ್ಯವನ್ನ ಆಚರಿಸು. ಅದರ ಫಲವನ್ನ ಸಂಗಮ್ ತ್ಯಕ್ತ್ವ, ಅದರ ಫಲವನ್ನ ತ್ಯಾಗ ಮಾಡು. ಧನಂಜಯ ಸಿದ್ಧ ಸಿದ್ಧ್ಯೋ ಸಮೋಭೂತ್ವ. ಸೊ ಜಯ ಅಪಜಯಗಳ ಒಂದು ಸಮಚಿತ್ತದಿಂದ ನಿನ್ನ ಕರ್ತವ್ಯ ಮಾಡು.
ಸೊ ಇಂಥ ಯಾರು ಸಮಚಿತ್ತದಿಂದ ಕರ್ತವ್ಯ ಮಾಡ್ತಾರೋ ಅದಕ್ಕೆ ಯೋಗ ಅಂತ ಕರೀತಾರೆ ಅಂತ ಹೇಳ್ತಾನೆ. ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ. ಶೋಭಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯಾ ಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಧನ್ಯವಾದಗಳು ಮಾತಾ. ಹರೇ ಕೃಷ್ಣ. ಸೌಮ್ಯ ಪ್ರಭಾ ಮಾತಾಜಿ. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 48. ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನುಂಜಯ ಸಿದ್ಧ ಸಿದ್ಧೋ ಸಮಾಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ವನಜಾ ಮಾತಾಜಿ. ವನಜಾ ಮೂರ್ತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯ ಸಿದ್ಧ್ಯೋ ಸಮೋ ಭೂತ್ವಾ ಸಮಸ್ತ್ವ ಯೋಗ ಉಚ್ಯತೆ. ಹರೇ ಕೃಷ್ಣ ಮಾತಾಜಿ. ಸಮತ್ವಂ ಯೋಗ ಉಚ್ಯತೆ. ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯ ಸಿದ್ಧ್ಯ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಹರೇ ಕೃಷ್ಣ. ವಿದ್ಯಾ ಕಾಮತ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯೋಗಸ್ಥಂ ಕುರು ಕರ್ಮಾಣಿ ಸಂಗಂ ತ್ಯಕ್ತ ಧನಂಜಯ ಸಿದ್ಧ್ಯ ಸಿದ್ಧ್ಯೋ ಸಮೋ ಭೂತೋ ಸಮತ್ವಂ ಯೋಗ ಉಚ್ಯತೆ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಸಂಘ ಅಲ್ಲ, ಸಂಗಂ ತೆಕ್ವ ಮತ್ತೆ ಸಿದ್ಧ್ಯ ಸಿದ್ಧ್ಯೋ ಧಕ್ಕೆ ಯ ಧ ಒತ್ತಿದೆ ಮತ್ತೆ ಯ ಒತ್ತಿದೆ, ಹಾಗಾಗಿ ಸಿದ್ಧ್ಯ ಸಿದ್ಧ್ಯೋ. ಯಾವಾಗ ಒತ್ತಕ್ಷರಗಳನ್ನ ನಿಮ್ಗೆ ಉಚ್ಚಾರಣೆ ಮಾಡ್ಲಿಕ್ಕೆ ಕಠಿಣ ಆಗುತ್ತೋ ಆಗ ಸ್ಲೋ ಆಗಿ ಹೋಗಿ. ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ ಹರೇ ಕೃಷ್ಣ 48. ಮಾತಾಜಿ. ಪುನಃ ಹೇಳ್ಬೇಕಾ ಮಾತಾಜಿ? ಏನ್ ಹೇಳಿ? ಪುನಃ ಓದ್ಬೇಕಾ ಮಾತಾಜಿ? ಓದಿ. ಯೋಗಸ್ಥಂ ಕುರು ಕರ್ಮಾಣಿ. ಯೋಗಸ್ಥಂ ಅಲ್ಲ, ಯೋಗಸ್ಥ. ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯ ಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 48. ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯ ಸಿದ್ಧ್ಯೋಃ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಅಲ್ಲಿ ಸಿದ್ಧ್ಯ ಸಿದ್ಧ್ಯೋಹ ಅನ್ನಂಗಿಲ್ಲ. ಸಿದ್ಧ ಸಿದ್ಧ್ಯೋ. ಸಿದ್ಧ ಸಿದ್ಧ್ಯೋ ಸಮೋ ಭೂತ್ವಾ. ಕರೆಕ್ಟ್ ಮಾತಾಜಿ? ಅಲ್ಲಿ ಹೋ ಸ್ವಲ್ಪ ಬರ್ಬೇಕಷ್ಟೇ. ಸಿದ್ಧ ಸಿದ್ಧ್ಯೋ ಸಮೋ ಭೂತ್ವಾ. ಉಳಿದು ಕರೆಕ್ಟ್ ಇದೆ ಮಾತಾಜಿ. ನೆಕ್ಸ್ಟ್ ಹೇಳಿ ಸುಮಂಗಲ ಮಾತಾಜಿ ನೀವು. ಹರೇ ಕೃಷ್ಣ. ಶ್ಲೋಕ 48. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ ಧನಂಜಯ ಸಿದ್ಧ ಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಹರೇ ಕೃಷ್ಣ. ಅಲ್ಲಿ ವಿಸರ್ಗ ಯೋಗಸ್ಥಃ ಅಂತ ಮಧ್ಯದಲ್ಲಿದ್ದಾಗ ಹೇಳಂಗಿಲ್ಲ. 8 ಅಕ್ಷರ ಆದ್ಮೇಲೆ ಮಾತ್ರ ವಿಸರ್ಗ ಪೂರ್ಣ ರೀತಿಯಾಗಿ ಉಚ್ಚರಿಸಬೇಕು. ಇಲ್ಲಾಂದ್ರೆ ಅಲ್ಲಿನೂ ಆಕ್ಚುಲಿ ಎಲ್ಲ ಕಡೆಗೆ ವಿಸರ್ಗ ಸ್ವಲ್ಪ ಹೇಳ್ಬೇಕು, ಬಟ್ ಕಲೀಲಿಕ್ಕೋಸ್ಕರ ವಿಸರ್ಗವನ್ನ ಪೂರ್ಣ ರೀತಿಯಾಗಿ ಉಚ್ಚಾರಣೆ ಮಾಡ್ಲಿಕ್ಕೆ ಹೇಳ್ತದೆ. ಬಟ್ ಮಧ್ಯದಲ್ಲಿ ಇರೋದನ್ನ ಸ್ವಲ್ಪ ಉಚ್ಚಾರಣೆ ಮಾಡಿ, ಕೊನೆಗಿರೋದನ್ನ ಮಾತ್ರ ಪೂರ್ಣ ರೀತಿಯಾಗಿ ಉಚ್ಚಾರಣೆ ಮಾಡಿ. ಇದು ಮಧ್ಯ ಇದೆ, ಯೋಗಸ್ಥ ಯೋಗಸ್ಥ ಅಂತ ಹೇಳ್ಬೇಕು. ಸರಿ. ಕೃಷ್ಣ ಮಾತಾಜಿ. ಹರೇ ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತಾ ಧನಂಜಯ ಸಿದ್ಧೈ ಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಅಲ್ಲಿ ಸಿದ್ಧೈ ಇಲ್ಲ, ಐ ಚಿಹ್ನೆ ಇಲ್ಲ, ಅಲ್ಲಿ ಯ ಚಿಹ್ನೆ ಇದೆ, ಹಾಗಾಗಿ ಸಿದ್ಧ್ಯ ಸಿದ್ಧ್ಯೋ ಸಿದ್ಧೈ ಸಿದ್ಧ್ಯೋ ನಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ.
ನೆಕ್ಸ್ಟ್ ಯಾರಾದ್ರೂ ಹೇಳಿ ನಿಮ್ಗೆ ಹರೇ ಕೃಷ್ಣ ಮಾತಾಜಿ. ಸಿದ್ಧ್ಯ ಯೋಗಸ್ಥ ಸಿದ್ಧ್ಯೋ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ ಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯ ಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಾ ಯೋಗ ಉಚ್ಯತೆ. ಸಮತ್ವಂ ಸಮತ್ವಂ ಯೋಗ ಉಚ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯಃ ಸಿದ್ಧ್ಯ ಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಹರೇ ಕೃಷ್ಣ ಅಲ್ಲಿ ಮಾತಾಜಿ. ಧನಂಜಯ ಇಲ್ಲ, ಧನಂಜಯ ಇಲ್ಲ ಅಲ್ಲಿ, ಧನಂಜಯ. ಧನಂಜಯ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯ ಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಧನ್ಯವಾದ. ಅಲ್ಲಿ ಸ್ವಲ್ಪ ಹ ಉಚ್ಚಾರಣೆ ಬರ್ಲಿ. ಸಿದ್ಧ್ಯ ಸಿದ್ಧ್ಯೋ, ಸಿದ್ಧ್ಯ ಸಿದ್ಧ್ಯೋ ಸಮೋ ಭೂತ್ವ, ಸ್ವಲ್ಪ ಹ ಉಚ್ಚಾರಣೆ ಬರ್ಲಿ. ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಶ್ಲೋಕ 48. ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯಾ ಸಿದ್ಧ್ಯೋ ಧನಂಜಯ. ಇನ್ನೊಂದ್ಸಲ ಹೇಳ್ತೀನಿ ಮಾತಾಜಿ. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯಾ ಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಧನ್ಯವಾದಗಳು. ಯೋಗಸ್ಥಃ ಅನ್ಬೇಡಿ ಅಂತ ಹೇಳಿದ್ದೀನಿ ಈಗಾಗಲೇ, ಮತ್ತೆ ನಾನು ರಿಪೀಟ್ ಮಾಡ್ತೇನೆ. ಪದೇ ಪದೇ ಹೇಳಿದ್ರೆ ಅದೇ ನೀವು ಮಿಸ್ಟೇಕ್ ಮಾಡ್ತೀರಾ. ಈಗ 2ನೇ ಅಧ್ಯಾಯ ನಡೀತಾ ಇರೋದು. ಸೊ ಯಾರು ಹೊಸಬ್ರಿದ್ದೀರೋ ನೋಡಿ ಹೇಳುವಾಗ ಹೇಗೆ ಹೇಳ್ತಿರ್ತಾರಂತ. ಯೋಗಸ್ಥ ಕುರು ಕರ್ಮಾಣಿ. ಯೋಗಸ್ಥಃ ಅನ್ಬೇಡಿ ಅಲ್ಲಿ. ಮತ್ತೆ ಸಿದ್ಧ್ಯ ಸಿದ್ಧ್ಯೋ ಅಷ್ಟೇ ಹೇಳ್ಬೇಡಿ. ಸಿದ್ಧ್ಯ ಸಿದ್ಧ್ಯೋ ಸಿದ್ಧ್ಯೋ. ಸರಿ, ನೆಕ್ಸ್ಟ್ ಹೇಳ್ತೀರಾ ಯಾರು? ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯಾ ಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಹರೇ ಕೃಷ್ಣ. ಸಿದ್ಧ್ಯ ಅಲ್ಲ, ಸಿದ್ಧ್ಯ. ಸಿದ್ಧ್ಯ ಸಿದ್ಧ್ಯೋ, ಸಿದ್ಧ್ಯ ಸಿದ್ಧ್ಯೋ. ನೆಕ್ಸ್ಟ್. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 48. ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯ ಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯ ಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಹರೇ ಕೃಷ್ಣ ಮಾತಾಜಿ. ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ ಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಯಾರಿಗಾದ್ರೂ ಮತ್ತೆ ಈ ಅನುವಾದದಲ್ಲಿ ಏನಾದ್ರೂ ಇದಿದೆಯಾ? ನಿಮ್ಗೆ ಏನಾದ್ರೂ ಕೇಳೋದಿದ್ರೆ, ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಹರೇ ಮೀಟಿಂಗ್ ಕೃಷ್ಣ ಎಂಡ್ ಮಾಡ್ತೇನೆ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 41ನೇ ಶ್ಲೋಕನ ಮತ್ತೆ ಇನ್ನೊಂದ್ಸಲ ಹೇಳ್ಕೊಡಿ ಮಾತಾಜಿ. ಸರಿ. ವ್ಯವಸಾಯಾತ್ಮಿಕ ಬುದ್ಧಿ ಅದು. ಯಾಕೆ ನೀವು ಇರ್ಲಿಲ್ವಾ ಅವಾಗ? ಇದ್ದೆ ಮಾತಾಜಿ. ಅದು ಬಹುಶಾಖ ಅನಂತಾಂಶ ಅಲ್ಲಿ ಅನಂತಾಶ್ಚ. ಅದು ಬರ್ತಾ ಇಲ್ಲ ಮಾತಾಜಿ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನ ಬಹುಶಾಖಾ ಹೆನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ. ಹೆನಂತಾಶ್ಚ 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 ಹೆನಂತಾಶ್ಚ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಸರಿ, ಮತ್ತೆ ಯಾರಿಗೆ ಡೌಟ್ ಇದೆಯಾ? ಪುಷ್ಪಲತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಾನು ಗ್ರೂಪ್ ನಲ್ಲಿ ಸೇರ್ಕೊಳಕ್ ಆಗುತ್ತಾ ಮಾತಾಜಿ? ನಾನು ರೀಸೆಂಟ್ ಆಗಿ ಜಾಯ್ನ್ ಆಗಿದ್ದೀನಿ ಮಾತಾಜಿ. ಅಟೆಂಡೆನ್ಸ್ ಲಿಂಕ್ ಹಾಕಿದೀರಾ? ಸಾರಿ, ಬಂದಿಲ್ಲ ಮಾತಾಜಿ. ಅಟೆಂಡೆನ್ಸ್ ಲಿಂಕ್ ಹಾಕಿ, ಮತ್ತೆ ಜೊತೆಗೆ ವಾಟ್ಸ್ಆಪ್ ಲಿಂಕ್ ಕೂಡ ಹಾಕಿ.
ಆಯ್ತು ಮಾತಾಜಿ. ಸಾತ್ವಿಕ ಬುದ್ಧಿ ಮಾತಾಜಿ ನಾನೊಂದ್ಸರಿ ಚಾಟ್ ಬಾಕ್ಸ್ ಹೇಳಿ. ಏಕೇಹ ಹೇಳಿ. ಕುರುನಂದನ ಯಾವ್ದು ಹೇಳ್ತೀರಾ? ಬಹುಶಾಖ ಎನಂತ ಅಶ್ಚ ಯಾವ್ದು ಹೇಳ್ತೀರಾ ಇದನ್ನ? ಇದೆ ಇದೆ ಮಾತಾಜಿ. ನಾ ಹಾ, 41 ಹೇಳಿ ಹೇಳಿ. ಶ್ಲೋಕ 41 41 ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನ ಬಹುಶಾಖಾ ಅನ್ಯನಂತಾಚ್ಚ ಬುದ್ಧಯೋ ವ್ಯವಸಾಯಿನಾಂ. ಬುದ್ಧಯೋ ವ್ಯವಸಾಯಿನಾಂ ಹ್ಯನಂತಾಶ್ಚ ಹಕೆಯ ಹ್ಯನನಂತಾಶ್ಚ ಅನಂತಾಚ್ಚ ಶಕೆ ಚ ಒತ್ತು ಹೇಳಿ. ಹ್ಯನಂತಾಶ್ಚ ಬಹುಶಾಖ ಅನಂತಾಚ್ಚ ಹ್ಯನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ. ಬುದ್ಧಯೋ ಆಕ್ಚುಲಿ ವ್ಯವಸಾಯಿನಾಂ. ಹರೇ ಕೃಷ್ಣ, ನೀವು ಎಷ್ಟು ಶ್ಲೋಕಗಳನ್ನ ಹೇಳ್ತಿರೋ ಅಷ್ಟು ನಿಮ್ಮ ಒಂದು ಉಚ್ಚಾರಣೆ ಏನಿದೆಯಲ್ಲ ಅದು ಶುದ್ಧ ಆಗ್ತಾ ಬರುತ್ತೆ. ಆಕ್ಚುಲಿ ನಮ್ದು ಎಷ್ಟು ಇದಿದೆ ಗೊತ್ತಿಲ್ಲ, ಬಟ್ ಮೊದ್ಲಿಂದಾನು ನನ್ಗೆ ಶ್ಲೋಕಗಳಂದ್ರೆ ತುಂಬಾ ಇಷ್ಟ. ಯಾವ್ದಾದ್ರು ಒಂದಿಲ್ಲ ಒಂದು ಶ್ಲೋಕಗಳನ್ನ ಓದೋದು ಹೇಳೋದು ನಾನು ಮಾಡ್ತಾ ಇದ್ದೆ. ಸೊ ಹಾಗಾಗಿ ಅದು ತಾನೇ ಉಚ್ಚಾರಣೆ ಬರ್ತಾ ಹೋಗುತ್ತೆ. ಈಗ ನಿಮ್ಗೂ ಕೂಡ ಯಾರ್ದು ಸ್ಪಷ್ಟತೆ ಇಲ್ವೋ, ಈ ವಯಸ್ಸಿನಲ್ಲಿಯೂ ಕೂಡ ಸ್ಪಷ್ಟತೆಯ ಅವಶ್ಯಕತೆ ನಮ್ಗಿಲ್ಲ ಅಂತ ಅನ್ಸುತ್ತೆ. ಬಟ್ ಸಂಸ್ಕೃತದ ಶ್ಲೋಕಗಳು ಯಾವ ಒಂದು ಮ್ಯಾಜಿಕ್ ಮಾಡುತ್ತೆ ಅಂದ್ರೆ ನಮ್ಮ ಉಚ್ಚಾರಣೆಯನ್ನು ಕೂಡ ಸ್ಪಷ್ಟವಾಗಿ ಮಾಡುತ್ತೆ. ಯಾರಿಗೆ ಕೆಲವೊಮ್ಮೆ ತೊದಲ್ತಾ ಇರ್ತಾರಲ್ಲ ಮಕ್ಕಳು, ಅವ್ರಿಗೆ ತೊದಲಿ ಆದ್ರೂನು ಕೂಡ ಇದನ್ನ ಹೇಳ್ಬೇಕು ಅವ್ರಿಗೆ, ತಾನಾಗಿನೇ ಬರುತ್ತೆ ಅಂತ ಒಂದು ಕೃಪೆ ಇದೆ ಈ ಸಂಸ್ಕೃತ ಶ್ಲೋಕದ್ದು. ಹರೇ ಕೃಷ್ಣ ಅದಕ್ಕೆ ಮಾತಾಜಿ. ಅಷ್ಟು ಬುದ್ಧಿವಂತರಿದ್ದೀರಿ ಮಾತಾಜಿ. ಹರೇ ಕೃಷ್ಣ ಅಟೆಂಡೆನ್ಸ್ ಲಿಂಕ್ ಹಾಕಿದ್ದೀನಿ, ಹಾಕಿ ಎಲ್ರು. ಅಟೆಂಡೆನ್ಸ್ ಲಿಂಕು ಮತ್ತೆ ಇದು ವಾಟ್ಸ್ಆಪ್ ಲಿಂಕ್ ಕೂಡ ಹಾಕಿ ಮಾತಾಜಿ. ಹಾ ಮಾತಾಜಿ. ನಾನ್ ಕಳ್ಸಿದೀನಿ ನೋಡಿ, ಅದು ಬರ್ದಿರೋದು ಹಾಕಿ. ಕನ್ಫ್ಯೂಸ್ ಆಗುತ್ತೆ ಎರಡು ಲಿಂಕ್ ಅವರಿಗೆ. ಹೇಳಿ ಮಾತಾಜಿ. ಹೇಳಿ ಹೇಳಿ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನ ಬಹುಶಾಖ ಹ್ಯನಂತ ಅಶ್ಚ ಹ್ಯನಂತಾಶ್ಚ ಬುದ್ಧಯೋ ವ್ಯವಸಾಯಾಯಿ ನಾಮ್ ಅಂತ ಮಾತಾಜಿ. ವ್ಯವಸಾಯಿನಾಂ. ಬುದ್ಧಿಯೋ ವ್ಯವಸಾಯಿನಾಂ ಬುದ್ಧಿ ಇಲ್ಲ, ಬುದ್ಧಯೋ ವ್ಯವಸಾಯಿನಾಂ. ಬುದ್ಧಯೋ ವ್ಯವಸಾಯಿನಾಂ. ಹರೇ ಕೃಷ್ಣ ಮಾತಾಜಿ. ಹ್ಯನಂತಾಶ್ಚ ಹ್ಯನಂತಾಶ್ಚ ಅಲ್ಲೋ ಮಾತಾಜಿ. ಅಲ್ಲಿ ಮತ್ತೆ ನಂತಾಶ್ಚ ಹಚ್ಬೇಡಿ, ಹ್ಯನಂತಾಶ್ಚ ಅಷ್ಟೇ ಹೇಳಿ. ಹ್ಯನಂತಾಶ್ಚ ಅಷ್ಟೇ ಹೇಳಿ. ಹ್ಯನಂತಾಶ್ಚ. ಸರಿ ಇದೆರಡು ಸರಿ ಪ್ರಾಕ್ಟೀಸ್ ಮಾಡ್ಕೊಳ್ತೀನಿ. ಸರಿ, ಓಕೆ, ಆಮೇಲೆ ಮಾತಾಡೋಣ. ನಾನು ಇಲ್ಲಿ ಲೈವ್ ಬಂದ್ ಮಾಡ್ತೇನೆ. ಸೊ ಧನ್ಯವಾದಗಳು ಎಲ್ರು ಕೂಡ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ್ ಕಿ ಜೈ.